ಹರೇ ಕೃಷ್ಣ. ಅಧ್ಯಾಯ 16 ದೈವಾಸುರ ಸಂಪದ ವಿಭಾಗ ಯೋಗ. ಮೊದಲಿಗೆ ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ तं साजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सगणललिता श्रीविशाखान्वितांश्च. हे कृष्णा करुणा सिन्धु दीनबन्धो जगत्पते गोपेशा गोपिका कान्ता राधा कान्ता नमोस्तुते. तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः. नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने. नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे. जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्णा कृष्ण कृष्ण हरे 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 राम 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 हरे हरे. हरे कृष्णा कृष्ण कृष्ण हरे 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 राम 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 हरे हरे. हरे कृष्णा कृष्ण कृष्ण हरे 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 राम 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 हरे हरे. श्री श्री राधा गोविंद की जय. श्री श्री गौरनिताय की जय. श्रील प्रभुपाद की जय. हरे कृष्ण. ಸೊ ಇವತ್ತಿನ ಅಧ್ಯಾಯವನ್ನು ಪ್ರಾರಂಭ ಮಾಡುವ ಮೊದಲು 15ನೇ ಅಧ್ಯಾಯದಲ್ಲಿ ನಾವು ಏನು ತಿಳಿದುಕೊಂಡ್ವಿ ಅಂತ ನೋಡೋಣ. 15ನೇ ಅಧ್ಯಾಯದಲ್ಲಿ ಭಗವಂತ ತಮ್ಮ ಲೋಕದ ಬಗ್ಗೆ ಹೇಳಿ ನಮ್ಮನ್ನು ಪ್ರೇರೇಪಿಸುತ್ತಾನೆ. ಅಲ್ಲಿಗೆ ನಾವು ಬರ್ಲಿಕ್ಕೆ ಪ್ರಾರಂಭದಲ್ಲಿ ಈ ಭೌತಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬ. ಅಶ್ವತ್ಥ ವೃಕ್ಷಕ್ಕೆ ಅವರು ಹೋಲಿಸಿ ಮಾತನಾಡ್ತಾರೆ. ಮೇಲೆ ಕೆಳಗೆ ಆಗಿರುವಂತ ಮರ, ಅದರ ಬೇರುಗಳು ಕೆಳಮುಖವಾಗಿಯೂ ರೆಂಬೆಗಳು ಮೇಲ್ಮುಖವಾಗಿಯೂ ಹರಡಿವೆ ಅಂತ ಹೇಳಿ ಈ ತರಹ ಆಧ್ಯಾತ್ಮಿಕ ಜಗತ್ತನ್ನು ಹೋಲಿಸ್ತಾರೆ. ಭೌತಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬ ಎಂದು ವಿವರಿಸುತ್ತಾರೆ. ಅದಾದ್ಮೇಲೆ ಹೇಗೆ ನಾವು ಅನಾಸಕ್ತಿ ಎಂಬ ಶಸ್ತ್ರದಿಂದ ನಾವು ಈ ಭೌತಿಕ ಬಂಧನದಿಂದ ಮುಕ್ತಿಯನ್ನು ಪಡೆಯಬಹುದು ಅಂತ ತಿಳಿಸಿದ್ರು. ಭಗವಂತ ನಮ್ಮನ್ನು ಹೇಗೆಲ್ಲ ಪಾಲನೆ ಮಾಡ್ತಾನೆ ಅಂತ ನಮ್ಗೆ ಗೊತ್ತಿದೆ. ಅದನ್ನು ಹೇಗೆಲ್ಲ ಭಗವಂತ ಪಾಲನೆ ಮಾಡ್ತಾನೆ ಅಂತ ಗೊತ್ತು, ಬಟ್ ಹೇಗೆ ಮಾಡ್ತಾನೆ ಅಂತ ಗೊತ್ತಿಲ್ಲ. ಅದನ್ನು ಇಲ್ಲಿ ತಿಳಿಸಲಾಗ್ತದೆ. ದೇಹದ ಹೊರಗೆ ಇದ್ದು ಯಾವ ರೀತಿ ಪಾಲನೆ ಮಾಡ್ತಾನೆ. ಅವರು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುವುದರ ಮೂಲಕ ಆ ಲೋಕಗಳು ತಮ್ಮ ಪಥದಲ್ಲಿ ಉಳಿಯುವ ಹಾಗೆ ನೋಡಿಕೊಳ್ತಾರೆ. ಎಲ್ಲಾ ತರಕಾರಿಗಳಿಗೆ ಜೀವರಸನು ನೀಡುವುದರ ಮೂಲಕ ಅವರು ನಮ್ಮ ಪಾಲನೆಯನ್ನು ಮಾಡ್ತಾರೆ. ಪ್ರತಿಯೊಂದು ಸೃಷ್ಟಿಯಲ್ಲಿ ನಡೆಯುವಂತ ಎಲ್ಲವೂ ಅದ್ಭುತವಾದಂತಹ ರಚನೆ. ದೇಹದ ಒಳಗಡೆ ಭಗವಂತ ಇದ್ದು ಹೇಗೆ ಪಾಲನೆ ಮಾಡ್ತಾನೆ ಅಂದ್ರೆ, ಭಗವಂತ ಹೇಳ್ತಾನೆ, ನಾನು ಜಠರಾಗ್ನಿಯಾಗಿ ನಾನು ಒಳಬರುವ ವಾಯುವನ್ನು ಮತ್ತು ಹೊರಹೋಗುವ ವಾಯುವನ್ನು ಅದರ ಮೂಲಕ ನಾನು 4 ವಿಧದ ಆಹಾರಗಳನ್ನು ಕೂಡ ಜೀರ್ಣ ಮಾಡುತ್ತೇನೆ. ಅದಾದ್ಮೇಲೆ ಭಗವಂತ ಎಲ್ಲರ ಹೃದಯದಲ್ಲಿದ್ದುಕೊಂಡು ಪಾಲನೆಯನ್ನು ಕೂಡ ಮಾಡ್ತಾರೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯಂ ವೇದಾಂತ ಕೃತ್ವೇದ ವಿದೇವ ಚಾಹಂ. ನಮಗೆ ಸ್ಮರಣೆ, ಜ್ಞಾನ ಮತ್ತು ಮರೆವನ್ನು ಕೂಡ ಭಗವಂತ ಕೊಡ್ತಾನೆ. ಕೊನೆಯದಾಗಿ ಭಗವಂತ ಹೇಳ್ತಾರೆ, ಯಾರು ನನ್ನನ್ನು ದೇವೋತ್ತಮ ಪರಮಪುರುಷನೆಂದು ಪುರುಷೋತ್ತಮನೆಂದು ಚಿಂತೆ ಮಾಡ್ತಾರೋ ಅವನು ಎಲ್ಲವನ್ನು ಬಲ್ಲವನು ಭಗವಂತ ಅಂತ ತಿಳಿತಾನೆ ಅಂತೇಳಿ. ವೇದಗಳನ್ನು ತಿಳಿಯುವ ಉದ್ದೇಶ ಕೂಡ ಕೃಷ್ಣನ ಬಗ್ಗೆ ಅಂತ ಭಗವಂತ ಹೇಳ್ತಾನೆ. ಸೊ ಈ ಒಂದು 16ನೇ ಅಧ್ಯಾಯ, ಈ ಅಧ್ಯಾಯವನ್ನು 3 ವಿಭಾಗಗಳಲ್ಲಿ ನೋಡುವುದಾದ್ರೆ, ಮೊದಲನೇ ವಿಭಾಗದಲ್ಲಿ ದೈವಿ ಗುಣ ಯಾವುದು, ಆಸುರಿ ಗುಣ ಯಾವುದು ಅಂತ ನಾವು ಅರ್ಥ ಮಾಡಿಕೊಳ್ಬಹುದು. ಎರಡನೇ ವಿಭಾಗದಲ್ಲಿ ಈ ಆಸುರಿ ಗುಣ ಇರುವವರು ಯಾವ ತರಹ ನಡೆದುಕೊಳ್ತಾರೆ, ಅವರ ರೀತಿ ನೀತಿಗಳೇನು, ಅವರ ಸ್ವಭಾವ ಏನು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಕೊನೆಯದಾಗಿ ನಾವು ಜೀವನದಲ್ಲಿ ಏನನ್ನು ಆಯ್ಕೆ ಮಾಡ್ತೇವೆ ಅದರ ಪ್ರಕಾರ ನಮ್ಮ ಜೀವನ ಕೂಡ ನಿರ್ಧರಿತವಾಗ್ತದೆ ಅನ್ನೋದನ್ನು ನಾವು ತಿಳಿಯೋಣ.
ಈ ಅಧ್ಯಾಯದಲ್ಲಿ ಭಗವಂತ 26 ದೈವಿ ಗುಣಗಳನ್ನು ಹೇಳ್ತಾರೆ, 6 ಆಸುರಿ ಗುಣಗಳನ್ನು ಹೇಳ್ತಾರೆ. 26 ದೈವಿ ಗುಣಗಳನ್ನು ಹೇಗೆ ಈ 6 ಆಸುರಿ ಗುಣಗಳು ಡಾಮಿನೇಟ್ ಮಾಡ್ತವೆ ಅಂತ ಕೂಡ ನಾವು ನೋಡ್ಲಿಕ್ಕಿದ್ದೇವೆ. ಅಂದ್ರೆ ಇದು ಒಂದು ಕಲಿಯುಗದ ಲಕ್ಷಣವಾಗಿರ್ತದೆ. ಕಲಿಯುಗದಲ್ಲಿ ಜನರಲ್ಲಿ ಆಸುರಿ ಪ್ರವೃತ್ತಿ ಹೆಚ್ಚಿರ್ತದೆ ಅಂತ ನಾವು ನೋಡ್ಬೋದು. ಇನ್ನು ಇಲ್ಲಿ ಸತ್ಯಯುಗದಲ್ಲಿ ದೇವತೆಗಳು ಮತ್ತು ಅಸುರರು ಬೇರೆ ಬೇರೆ ಗ್ರಹಗಳಲ್ಲಿ ಪ್ರವೇಶಿಸ್ತಾ ಇದ್ರು. ತ್ರೇತಾಯುಗದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಅಸುರರು ಮತ್ತು ದೇವತೆಗಳು ಇದ್ರು. ಶ್ರೀಲಂಕಾದಲ್ಲಿ ರಾವಣ, ಭಾರತದಲ್ಲಿ ರಾಮ. ದ್ವಾಪರ ಯುಗದಲ್ಲಿ ಅಸುರರು ಮತ್ತು ದೈವಿ ಸ್ವಭಾವದವರು ಒಂದೇ ಫ್ಯಾಮಿಲಿಯಲ್ಲಿದ್ರು, ಕೌರವರು ಮತ್ತು ಪಾಂಡವರು. ಆದ್ರೆ ಕಲಿಯುಗದಲ್ಲಿ ಅಸುರರು ಮತ್ತು ದೈವಿ ಸ್ವಭಾವದವರು ಇಬ್ಬರು ಕೂಡ ನಮ್ಮ ಒಳಗಡೆ ಇದ್ದಾರೆ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗಾ ವ್ಯವಸ್ಥಿತಿಃ ದಾನಂ ತಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪವಾರ್ಜವಂ ಅಹಿಂಸಾ ಸತ್ಯಮಕ್ರೋಧಸ್ಯ ತ್ಯಾಗಾ ಶಾಂತಿರಪೈಶುನಂ ದಯಾ ಭೂತೇಷ್ವಲೋಲುಪ್ತ್ವಂ ಮಾರ್ದವಂ ಹ್ರೀರಚಾಪಲಂ ತೇಜಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಹ್ಯಾಂಡ್ ರೈಸ್ ಮಾಡಿ ಓದೋರು. ಎಸ್, ಹರೇ ಕೃಷ್ಣ. ಅನಿತಾ ಅವರೇ. ಹರೇ ಕೃಷ್ಣ ಮಾತಾಡ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು: ಭರತ ವಂಶದವನಾದ ಅರ್ಜುನನೇ, ಅಭಯ ಅಸ್ತಿತ್ವದ ಶುದ್ಧಿ ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು, ದಾನ, ಆತ್ಮ ಸಂಯಮ, ಯಜ್ಞ, ವೇದಾಧ್ಯಯನ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ, ಶಾಂತಿ, ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ಎಲ್ಲಾ ಜೀವಿಗಳಲ್ಲಿ ದಯೆ, ದುರಾಶೆ ಇಲ್ಲದಿರುವುದು, ದೃಢ ಸ್ವಭಾವ, ನಮ್ರತೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವುದು. ಈ ದಿವ್ಯ ಗುಣಗಳು ದೈವಿ ಸ್ವಭಾವವಿರುವ ಪುಣ್ಯಶೀಲರಲ್ಲಿ ಇರುತ್ತದೆ. ಎಸ್, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಈಗ ನಾವು ಇಲ್ಲಿ ಒಂದೊಂದಾಗಿ ನೋಡೋಣ. ಇಲ್ಲಿ ದೈವಿ ಗುಣಗಳು 26 ದೈವಿ ಗುಣಗಳನ್ನು ಹೇಳಿದ್ದಾರೆ. ಭಗವಂತ ಹೇಳಿದ್ದಾನೆ ಏನಂತೇಳಿ? ಅಭಯ. ಅಭಯ ಅಂತ ಹೇಳಿದ್ರೆ ಸಾವಿಗೆ ಹೆದರದೇ ಇರೋದು. ಈಗ ಇದಕ್ಕೆ ಉದಾಹರಣೆಯಾಗಿ ನೋಡೋದಾದ್ರೆ ಪ್ರಹ್ಲಾದ. ಹಿರಣ್ಯಕಶಿಪು ಪ್ರಹ್ಲಾದರನ್ನು ಸಾಯಿಸ್ಲಿಕ್ಕೆ ಎಷ್ಟೆಲ್ಲ ಪ್ರಯತ್ನವನ್ನು ಮಾಡ್ತಾನೆ. ಹಾವಿನಿಂದ ಕಚ್ಚಿಸ್ಲಿಕ್ಕೆ, ಆನೆಯಿಂದ ತುಳಿಸೋದಕ್ಕೆ, ಬೆಟ್ಟದಿಂದ ಕೆಳಗೆ ಹಾಕ್ಲಿಕ್ಕೆ, ಈ ರೀತಿಯಾಗಿ. ಆದ್ರೆ ಇದು ಪ್ರಹ್ಲಾದ ಮಹಾರಾಜ ಸ್ವಲ್ಪ ಕೂಡ ಹೆದರ್ಲಿಲ್ಲ. ಅಂದ್ರೆ ಅವನು ಸಾವಿಗೆ ಹೆದರುದಿಲ್ಲ. ಭಕ್ತನಾದವನು ಸಾವಿಗೆ ಹೆದರುದಿಲ್ಲ. ಆತನಿಗೆ ತಿಳಿದಿರುತ್ತೆ ತನ್ನ ಭಕ್ತಿಯ ಆಧಾರದ ಮೇಲೆ ಭಗವಂತ ಮುಂದಿನ ಜನ್ಮವನ್ನು ನಿರ್ಧರಿಸ್ತಾನೆ ಅಂತೇಳಿ. ಅಷ್ಟಕ್ಕೂ ಭಕ್ತರಿಗೆ ಚೆನ್ನಾಗಿ ತಿಳಿದಿರುತ್ತೆ, ನಾನು ಈ ದೇಹವಲ್ಲ, ನಾನು ಆತ್ಮ ಅಂತೇಳಿ. ದೇಹ ನಾಶವಾಗ್ತದೆ, ಆದ್ರೆ ಆತ್ಮ ಶಾಶ್ವತ, ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳಿ ತಿಳಿದಿರ್ತದೆ. ಇದಕ್ಕೆ ಈ ಒಂದು ಹಿರಣ್ಯಕಶಿಪುವಿನ ವಧೆಯ ನಂತರ ಏನಾಗ್ತದೆ? ಎಲ್ಲಾ ದೇವತೆಗಳು ನರಸಿಂಹನ ಉಗ್ರ ರೂಪ ನೋಡಿ ಹೆದರ್ತಾ ಇರ್ತಾರೆ. ಅವನು ನರಸಿಂಹನು ಸಮಾಧಾನ ಪಡಿಸ್ಲಿಕ್ಕೆ ಎಲ್ಲರೂ ಹೇಳೋದು, ಪ್ರಹ್ಲಾದನಿಗೆ ನೀನ್ ಹೋಗು ಅಂತ ಹೇಳಿ. ಪ್ರಹ್ಲಾದ ಹೋಗ್ತಾನೆ. ಭಗವಂತನ ಹತ್ರ ಹೋಗುವಾಗ ದೇವತೆಗಳು ಕೇಳೋದು, ನಿನಗೆ ಹೆದರಿಕೆ ಆಗೋದಿಲ್ವಾ ಅಂತ. ಅದಕ್ಕೆ ಅವನು ಪ್ರಹ್ಲಾದ ಹೇಳುವಂಥದ್ದು, ನನ್ನ ತಂದೆಯ ಬಳಿಗೆ ಹೋಗ್ಲಿಕ್ಕೆ ನಾನೇಕೆ ಹೆದರಲಿ ಅಂತೇಳಿ. ಆ ರೀತಿಯಾಗಿ ಅಭಯ ಸ್ಟೇಜ್ ಅಲ್ಲಿ ಇರುವಂಥದ್ದು.
ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ನಮಗೆ ಈ ಒಂದು ಅಭಯ ಸ್ಟೇಜಿಗೆ ಬರ್ಲಿಕ್ಕೆ ಆಗ್ತದೆ, ಇಲ್ಲದ್ರೆ ಆಗುದಿಲ್ಲ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಜೀವನ ನಿರ್ವಹಿಸಿದ್ರೆ ಸಾವು ನಮಗೆ ಬಾಧಿಸೋದಿಲ್ಲ. ಇನ್ನು ಅಸ್ತಿತ್ವದ ಶುದ್ಧಿ ಅಂದ್ರೆ ನಮ್ಮ ಹೃದಯದಲ್ಲಿ ಕಾಮ, ಕ್ರೋಧ, ಮದ, ಲೋಭ, ಮಾತ್ಸರ್ಯ ಎಲ್ಲವೂ ಕೂಡ ಎಷ್ಟೋ ಜನ್ಮಗಳಿಂದ ಇರ್ತದೆ. ಅದು ಹೋಗ್ಬೇಕಾದ್ರೆ ನಾವು ಜಪ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಈ ಜಪ ಹೇಳುವಂಥದ್ದು ಇದು ವಿಜ್ಞಾನ, ಇದು ಪ್ರಾಯೋಗಿಕವಾಗಿರುವಂಥದ್ದು. ಇದನ್ನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಇದೆಲ್ಲವೂ ಕೂಡ ಹೋಗುತ್ತೆ. ದಿವ್ಯ ಜ್ಞಾನ, ಈ ಭಗವದ್ಗೀತೆ ಹೇಳುವಂಥದ್ದು ಇದು ದಿವ್ಯ ಜ್ಞಾನ. ಸೊ ಈ ಜಪವು ದಿವ್ಯ ಜ್ಞಾನ. ಜಪ ಮಾಡ್ತಾ ಮಾಡ್ತಾ ಗೋಲೋಕಕ್ಕೆ ಕನೆಕ್ಟ್ ಆಗುವಂಥದ್ದು. ಯಾಕಂತ ಹೇಳಿದ್ರೆ ಗೋಲೋಕೇರ ಪ್ರೇಮ ಧ್ವನಿ ನಾವು ನಮ್ಮ ಮತ್ತು ಕೃಷ್ಣ ನಡುವೆ ಅಂತ ಹೇಳಿದ್ರೆ, ಈಗ ನಿಮ್ಮ ಮತ್ತು ಕೃಷ್ಣ ನಡುವೆ ಬೇರೆ ಯಾರು ಕೂಡ ಇಲ್ಲ, ನೇರವಾದ ಕನೆಕ್ಷನ್ ಇರುತ್ತದೆ ಜಪ ಮಾಡೋದ್ರಿಂದ. ದಾನ, ಈಗ ಇಸ್ಕಾನ್ ಟೆಂಪಲ್ ಮಂಗಳೂರು ಕುಳಾಯಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದಕ್ಕೆ ದಾನ ರೂಪವಾಗಿ ಕೊಡುವಂಥದ್ದು. ದಾನ ಮಾಡೋದಾದ್ರೆ ವೈಷ್ಣವರಿಗೆ ಕೊಡ್ಬೇಕು, ಭಕ್ತರಿಗೆ ಕೊಡ್ಬೇಕು ಅಂತ ಹೇಳಿ ನಾವು ತಿಳಿಯುವಂಥದ್ದು. ಆತ್ಮ ಸಂಯಮ, ಸೆಲ್ಫ್ ಕಂಟ್ರೋಲ್. ಯಜ್ಞ, ವೇದಾಧ್ಯಯನ. ಯಜ್ಞ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞ, ಜಪ ಯಜ್ಞ, ಜಪ ಮಾಡುವಂಥದ್ದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಂತರ ತಪಸ್ಸು, ಜಪ ಮಾಡೋದು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದು ಮತ್ತು ಭಗವದ್ಗೀತೆ ಪುಸ್ತಕವನ್ನು ಓದುವಂಥದ್ದು, ಕ್ಲಾಸ್ ಕೇಳುವುದು, ಭಕ್ತರ ಸಂಘದಲ್ಲಿ ಇರೋದು, ಸೇವೆ ಮಾಡೋದು. ಈಗ ನಿಮ್ಗೆ 18 ದಿವಸಗಳಾದ ಮೇಲೆ ಈ ಒಂದು ತರಗತಿ ಆದ ಮೇಲೆ ನಿಮ್ಗೆ ಭಾಗವತಂ ಕ್ಲಾಸ್ ಅನ್ನು ಕೇಳ್ಬೋದು. ಬೆಳಿಗ್ಗೆ 8 ರಿಂದ 9 ಪ್ರಭುಜಿಯವರು ಮಾಡ್ತಾರೆ, ಭಾಗವತಂ ಕ್ಲಾಸ್ ಇರುತ್ತೆ. ಮತ್ತೆ ಸಂಜೆ 8 ರಿಂದ 9 ಚೈತನ್ಯ ಚರಿತಾಮೃತ ಕ್ಲಾಸ್ ಇರುತ್ತೆ, ಅದನ್ನ ಕೇಳ್ಬೋದು ಪ್ರತಿದಿನ. ಚೈತನ್ಯ ಚರಿತಾಮೃತ ಅಂದ್ರೆ ನಿಮಗೆ ಸೋಮವಾರದಿಂದ ಶುಕ್ರವಾರದವರೆಗೆ, ಭಾಗವತಂ ಅಂದ್ರೆ ಪ್ರತಿನಿಧಿನ ಇರುತ್ತೆ. ಮತ್ತೆ ನಿಮಗೆ ಲೆವೆಲ್ 2 ಕ್ಲಾಸಸ್ ಹೋಗ್ಬೋದು, ಅಲ್ಲಿ ನೀವು ಭಗವದ್ಗೀತೆಯನ್ನು ಡೀಟೇಲ್ ಆಗಿ ತಿಳಿಯುವ ಅವಕಾಶ ಇದೆ. ಅದು ವಾರಕ್ಕೆ 2 ದಿನ ಕ್ಲಾಸಸ್ ಇರುತ್ತೆ. ಹೀಗೆ ಈ ರೀತಿಯಾಗಿ ತಪಸ್ಸು ಅಂತ ಹೇಳಿದ್ರೆ ನಾವು ಈ ರೀತಿಯಾಗಿ ಆಧ್ಯಾತ್ಮಿಕದಲ್ಲಿ ನಾವು ಮುನ್ನಡೆಯುವಂಥದ್ದು. ನಂತರ ನಾವು ಅಂದ್ರೆ ಕೃಷ್ಣನಿಗೆ ಎಷ್ಟು ಸಮಯ ಕೊಡ್ತೇವೆ ಅಷ್ಟು ಸಮಯ ನಮಗೆ ಭಗವಂತ ಕೊಡ್ತಾನೆ ಅಂತ ಹೇಳಿ, ಅಷ್ಟು ನಮಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಇನ್ನು ಸರಳತೆ, ತುಂಬಾ ಸಿಂಪಲ್ ಆಗಿರುವಂಥದ್ದು. ಅಂದ್ರೆ ಹೇಳ್ತಾರಲ್ಲ, ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತೇಳಿ, ಆ ರೀತಿಯಾಗಿ ಭಗವಂತನ ಬಗ್ಗೆ ಆಲೋಚಿಸುವ. ಅಹಿಂಸೆ, ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಮಾಡದೇ ಇರುವಂಥದ್ದು. ಅಂದ್ರೆ ಯಾರನ್ನು ಈಗ ಈ ಒಂದು ಭಕ್ತಿಯನ್ನು ಮಾಡ್ಲಿಕ್ಕೆ ಯಾರು ಬಿಡುದಿಲ್ಲ, ಅವರು ಹಿಂಸೆ ಮಾಡ್ತಿದ್ದಾರೆ ಅಂತ ಲೆಕ್ಕ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅಹಿಂಸೆ ಅಂತ ಹೇಳಿದ್ರೆ ಇದು ಖಾಲಿ ಒಂದು ದೈಹಿಕವಾಗಿ ಅಂತಲ್ಲ, ಮಾನಸಿಕವಾಗಿ ಕೂಡ ಹಿಂಸೆ ಮಾಡದೇ ಇರುವಂಥದ್ದು. ಸತ್ಯ ಹೇಳುವಂಥದ್ದು, ಕೋಪ ಮಾಡಿಕೊಳ್ಳದಿರೋದು. ತ್ಯಾಗ, ನಂತರ ತ್ಯಾಗ ಅಂತ ಹೇಳಿದ್ರೆ ಈಗ ನಮ್ಗೆ ಜಪ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಕೆಲವೊಂದು ತ್ಯಾಗ ಮಾಡ್ಬೇಕಾಗ್ತದೆ. ಕೆಲವು ಸಮಯವನ್ನು ನಾವು ಆಧ್ಯಾತ್ಮಿಕಕ್ಕೆ ಇರ್ಬೇಕು. ಈಗ ನಾವು ಕೃಷ್ಣ ಪ್ರಜ್ಞೆಗೆ ಬರ್ಲಿಲ್ಲ ಅಂತ ಹೇಳಿದ್ರೆ ನಾವು ಆ ಸಮಯದಲ್ಲಿ ಏನ್ ಮಾಡ್ತೇವೆ, ಟಿವಿ ನೋಡೋದು, ಪೇಪರ್ ಓದೋದು, ಈ ರೀತಿ ಮಾಡ್ತಿರ್ತೇವೆ. ಅದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ನಾವು ಜಪ ಮಾಡುವಂಥದ್ದು. ಹಾಗೆ ಇಲ್ಲಿ ಟೆಂಪಲ್ ಕನ್ಸ್ಟ್ರಕ್ಷನ್ಗೆ ಅಲ್ಲಿ ಸಹಾಯ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಮುಂದೆ ಬರೋದಿಲ್ಲ, ಇದ್ದವರು ಕೂಡ ಕೊಡೋದಕ್ಕೆ ಹಿಂದೆ ಮುಂದೆ ಮಾಡುವಂಥದ್ದು. ಅದರ ಬದಲು ಯುಕ್ತ ವೈರಾಗ್ಯ ಮಾಡ್ಬೇಕು, ನಿರ್ಬಂಧೆ ಕೃಷ್ಣ ಸಂಬಂಧೆ ಅಂತೇಳಿ. ಶಾಂತಿ, ಈಗ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ 5ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ನೋಡಿದ್ವಿ. ಭೋಕ್ತಾರಂ ಅಂದ್ರೆ ಕೃಷ್ಣ, ನಮ್ಮ ವೆಲ್ವಿಶರ್ ಕೃಷ್ಣ, ಬೆಸ್ಟ್ ಫ್ರೆಂಡ್ ಕೃಷ್ಣ, ಎಲ್ಲರನ್ನು ಕಂಟ್ರೋಲ್ ಮಾಡುವಂಥದ್ದು ಕೃಷ್ಣ ಅಂತ ನಾವು ನೋಡಿದ್ವಿ. ಶಾಂತಿ ಇರುತ್ತೆ ಅವಾಗ, ಅಂದ್ರೆ ನಮ್ಮಲ್ಲಿ ಯಾವುದೇ ಆಂಗ್ಸೈಟಿ ಇರೋದಿಲ್ಲ. ಯಾಕೆಂದ್ರೆ ವೈಕುಂಠ ಅಂತ ಹೇಳಿದ್ರೆ ಅಲ್ಲಿ ನೋ ಆಂಗ್ಸೈಟಿ ಅಂತ ಹೇಳ್ತಾರೆ, ಇಲ್ಲಿ ಯಾವುದೇ ಆಂಗ್ಸೈಟಿ ಇರೋದಿಲ್ಲ, ನಮಗೆ ಶಾಂತಿ ಇರುತ್ತೆ. ಅಂದ್ರೆ ಶಾಂತಿಯ ಒಂದು ಫಾರ್ಮುಲಾ ಏನಾಗಿರುತ್ತೆ, ಭೋಕ್ತಾರ ಕೃಷ್ಣ, ಎಂಜಾಯರ್ ಕೃಷ್ಣ ಅಂತೇಳಿ. ಕೃಷ್ಣ ಎಲ್ಲರ ಕಂಟ್ರೋಲರ್, ಎಲ್ಲಾ ಜೀವಿಗಳ ಹಿತೈಷಿ ಕೃಷ್ಣ. ಸೂರದಂ ಲೋಕ ಮಹೇಶ್ವರಂ. ನಂತರ ತಪ್ಪು ಹುಡುಕುವುದರಲ್ಲಿ ವಿಮುಖತೆ. ಪ್ರಭುಪಾದರು ಹೇಳ್ತಾರೆ, ಫಾಲ್ಟ್ ಫೈಂಡಿಂಗ್ ಅದು ದೊಡ್ಡ ರೋಗ ಅಂತ ಹೇಳಿ. ಅಂದ್ರೆ ನಾವು ಯಾರ ಹತ್ತಿರ
ಅಂದ್ರೆ ಈ ಫಾಲ್ಟ್ ಫೈಂಡಿಂಗ್ ಯಾರ ಹತ್ರ ಇದೆ ಅವರು ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ, ಪ್ರೋಗ್ರೆಸ್ ಆಗೋದಿಲ್ಲ. ಫಾಲ್ಟ್ ಫೈಂಡಿಂಗ್ ಅಂತ ಹೇಳಿದ್ರೆ ನಾನು ಸರಿ ಇದ್ದೇನೆ, ಅವನು ಅಥವಾ ಅವಳು ಸರಿ ಇಲ್ಲ ಅಂತ ಹೇಳುವಂಥದ್ದು. ಆದ್ರೆ ಶುದ್ಧ ಭಕ್ತರನ್ನು ನೋಡಿದ್ರೆ ನೀವು ಅವರದ್ದು ತಪ್ಪಿಲ್ಲದಿದ್ರು ಕೂಡ ಅವರು ನಂದು ತಪ್ಪಾಗಿದೆ ಅಂತ ಹೇಳ್ತಾರೆ. ಹೇಳಿದ್ರೆ ಅವರಲ್ಲಿ ಅಷ್ಟು ನಮ್ರತೆ ಇರುತ್ತೆ. ನಂತರ ಎಲ್ಲಾ ಜೀವಿಗಳಲ್ಲಿ ದಯೆ, ದುರಾಶೆ ಇಲ್ಲದಿರುವುದು, ಮೃದು ಸ್ವಭಾವ. ಭಕ್ತರು ಯಾವಾಗ್ಲೂ ಪರ ದುಃಖ ದುಃಖಿ, ಬೇರೆಯವರ ದುಃಖ ನೋಡಿ ಅವರು ದುಃಖಿಸ್ತಾರೆ. ನಮ್ರತೆ, ದೃಢ ಸಂಕಲ್ಪ. ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ಫೇಲ್ಯೂರ್ ಆದ್ರೂ ಕೂಡ ನಾವು ಮುಂದುವರಿಯುವಂಥದ್ದು. ತೇಜಸ್ಸು, ಭಕ್ತಿ ಮಾಡ್ತಾ ಮಾಡ್ತಾ ತೇಜಸ್ ಬರ್ತದೆ. ಕ್ಷಮೆ, ಯಾರಾದ್ರೂ ನಮ್ಗೆ ಏನು ಮಾಡಿದ್ರು ಕೂಡ ನಾವು ಕ್ಷಮಿಸುವಂಥದ್ದು ಅವರನ್ನು. ಸ್ಥೈರ್ಯ, ನಾವು ಮೆಂಟಲಿ ಇಮೋಷನಲಿ ಸ್ಟ್ರಾಂಗ್ ಆಗಿರ್ಬೇಕು. ಶುಚಿತ್ವ, ಆಂತರ್ಯ ಶುಚಿತ್ವಕ್ಕೆ ನಾವು ಜಪ ಮಾಡುವಂಥದ್ದು, ಬಾಹ್ಯ ಸ್ವಚ್ಛತೆಗೆ ಸ್ನಾನ ಮಾಡುವಂಥದ್ದು. ಅಸೂಯೆ, ಇದು ಕೂಡ ಹಾಗೆ, ಇದು ದೊಡ್ಡ ಸಮಸ್ಯೆ. ಕುರುಕ್ಷೇತ್ರ ಯುದ್ಧ ಆಗಿರುವಂಥದ್ದೇ ಧೃತರಾಷ್ಟ್ರನ ಅಸೂಯೆಯಿಂದಾಗಿ. ಗೌರವಕ್ಕಾಗಿ ಆಸೆ ಪಡೆಯದೇ ಇರುವಂಥದ್ದು. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆಯನ್ನು ತಗೊಂಡ್ರೆ ಎಲ್ಲಾ 26 ದೈವಿ ಗುಣಗಳು ನಮ್ಮಲ್ಲಿ ಬರ್ತವೆ. ಈಗ ನಾವು ಆಸುರಿ ಗುಣಗಳು ಯಾವುದು ಇಲ್ಲ ಅಂತ ನೋಡೋಣ. ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ಪ್ರಾರ್ಥನೆ, ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ, ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು. ಇದು ರಾಕ್ಷಸಿ ಗುಣಗಳು ಯಾವುದೆಲ್ಲ? ಜಂಬ, ದರ್ಪ, ಅಹಂಕಾರ, ಮತ್ತೆ ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ, ಇದೆಲ್ಲವೂ ಕೂಡ ರಾಕ್ಷಸರಲ್ಲಿ ಈ ಗುಣಗಳು ಇರ್ತವೆ. ರಾಕ್ಷಸರು ಅಂತ ಹೇಳಿದ್ರೆ ಯಾರು ಕೃಷ್ಣನನ್ನು ಆಕ್ಸೆಪ್ಟ್ ಮಾಡೋದಿಲ್ಲ. ಈಗ ಭಕ್ತರಲ್ಲಿ ಈಗ ನೋಡಿದ್ರಿ ನೀವು 26 ಗುಣಗಳಿರ್ತವೆ. ಯಾರು ಭಕ್ತರಾಗಿರ್ತಾರೆ ಅವರಲ್ಲಿ 26 ಗುಣಗಳಿರ್ತಾರೆ. ಯಾರು ಅಭಕ್ತರಾಗಿರ್ತಾರೆ ಈ ಎಲ್ಲಾ ಗುಣಗಳಿರ್ತಾರೆ. ಯಾಕಂದ್ರೆ ಅವ್ರಿಗೆ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಮಾತ್ರ ಗೊತ್ತಾಗುತ್ತೆ ಈ ಗುಣಗಳೆಲ್ಲವೂ ಒಳ್ಳೆಯದಲ್ಲ, ನಮ್ಮಲ್ಲಿ ಇದಿರ್ಬಾರ್ದು ಅಂತ ಹೇಳಿ. ಇಲ್ಲಂದ್ರೆ ಹೇಗ್ ಗೊತ್ತಾಗುತ್ತೆ? ಎಲ್ಲಾ ಗುಣಗಳು ಇರ್ತದೆ. ಹಾಗಾಗಿ ಕೃಷ್ಣ ಪ್ರಜ್ಞೆ ಹೇಳುವಂಥದ್ದು ತುಂಬಾ ಮುಖ್ಯ. ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಸುರೀಮತಾ ಮಾ ಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತವೆ, ಆಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತವೆ. ಪಾಂಡು ಪುತ್ರನಾದ ಅರ್ಜುನನೇ, ಶೋಕಿಸಬೇಡ, ಏಕೆಂದರೆ ನೀನು ದೈವಿ ಸಂಪತ್ತಿನೊಡನೆ ಹುಟ್ಟಿದ್ದೀಯೇ. ಇಲ್ಲಿ ಭಗವಂತನೇ ಅರ್ಜುನನಿಗೆ ಭರವಸೆ ಕೊಡ್ತಾ ಇದ್ದಾನೆ. ನೀನ್ ಯಾಕೆ ಶೋಕಿಸ್ತಾ ಇದೀಯಾ ಅಂದ್ರೆ ಹೊಗಳ್ತಾ ಇದ್ದಾನೆ. ನೀನು ದೈವಿ ಸಂಪತ್ತಿಯಲ್ಲಿ ಹುಟ್ಟಿದ್ಯಾ, ಮತ್ತೆ ಯಾಕೆ ನೀನ್ ಶೋಕಿಸ್ತಾ ಇದೀಯಾ? ಯಾಕೆಂದ್ರೆ ಆಸುರಿ ಗುಣಗಳು ಏನಿರುತ್ತವೆ ಅದು ನಮಗೆ ಬಂಧನಕ್ಕೆ ದಾರಿಯಾಗುತ್ತೆ. ಈ ಹಿಂದಿನ ಶ್ಲೋಕದಲ್ಲಿ ನೋಡಿದ್ರಿ ನೀವು. ಆ ನರಕದ 3 ದ್ವಾರಗಳು ಯಾವುದು? ಯಾರು ಹೇಳ್ತೀರಿ? ಚಾಟಲೆ ಹಾಕಿ. ನರಕದ 3 ದ್ವಾರಗಳು ಆನಲೈಸ್ ಮಾಡಿ ಕೂಡ ಹೇಳ್ಬೋದು. ಕಾಮ, ಕ್ರೋಧ, ಲೋಭ. ಎಸ್ ಮಾತಾಜಿ. ಕಾಮ, ಕ್ರೋಧ, ಲೋಭ ನರಕದ 3 ದ್ವಾರಗಳು. ಹಾಗಾಗಿ ಅದು ನಮಗೆ ಕಾಮ, ಕ್ರೋಧ, ಮದ, ಲೋಭ ಎಲ್ಲ ಇದ್ರೆ ಏನಾಗುತ್ತೆ? ಇದು ನಮಗೆ ಬಂಧನಕ್ಕೆ ದಾರಿಯಾಗ್ತದೆ. ಮತ್ತೆ ನಾವು ಈ ಭೌತಿಕ ಪ್ರಪಂಚದಲ್ಲಿ ಈ ಜನ್ಮ ಮೃತ್ಯು ಜರಾವ್ಯಾಧಿ ಚಕ್ರದಲ್ಲಿ ಸಿಲುಕಿಕೊಳ್ಬೇಕಾಗ್ತದೆ. ಹಾಗಾಗಿ ನಮಗೆ ದೈವಿ ಗುಣಗಳು ನಮ್ಮಲ್ಲಿ ಬರ್ಬೇಕು. ದೈವಿ ಗುಣಗಳು ಬಂದ್ರೆ ನಮಗೆ ಅದು ಬಂಧನದಿಂದ ಬಿಡುಗಡೆ ಮಾಡ್ತದೆ. ಹಾಗೆ ಇಲ್ಲಿ ಭಗವಂತ ಅರ್ಜುನನಿಗೆ ಹೇಳುವಂಥದ್ದು, ನೀನು ದೈವಿ ಗುಣಗಳಲ್ಲಿ ಇದ್ಯಾ, ಹಾಗಾಗಿ ನೀನು ಶೋಕಿಸ್ಬೇಡ ಅಂತ. ದುರ್ಯೋಧನ ಮತ್ತೆ ಕರ್ಣ ಇವರನ್ನು ಹೊಗಳೋರಿದ್ದಾರೆ. ಯಾರಿಗೆ ಈ ಒಂದು ದೈವಿ ಗುಣಗಳು ಗೊತ್ತಿಲ್ಲ, ಅರ್ಜುನನ್ ಬಗ್ಗೆ ಗೊತ್ತಿಲ್ಲ, ಅವರೆಲ್ಲರೂ ದುರ್ಯೋಧನನ ಕರ್ಣನನ್ನು ಹೊಗಳ್ತಾರೆ. ಅಂದ್ರೆ ಅವರು ಕೂಡ ಆಸುರಿ ಗುಣದವರು ಅಂತ, ಆಸುರಿ ಸ್ವಭಾವದವರು ಅಂತ ಹೇಳಲಾಗ್ತದೆ. ಸೊ ಈಗ ನಾವು ಈ ಒಂದು ದೈವಿ ಗುಣ ಮತ್ತು ಆಸುರಿ ಗುಣ ಇದಕ್ಕೊಂದು ಕಥೆಯನ್ನು ನೋಡೋಣ.
ದಿತಿ ಮತ್ತು ಅದಿತಿ ಅವರು ಅಂದ್ರೆ ಇದು ಭಾಗವತಮಲ್ಲಿ ಬರುತ್ತೆ, ಶ್ರೀಮದ್ ಭಾಗವತಮಲ್ಲಿ ಬರುತ್ತೆ. ಸೊ ದಿತಿ ಮತ್ತು ಅದಿತಿ ಅವರ ಇಬ್ಬರು ಅಕ್ಕ ತಂಗಿಯರು, ನಮ್ಮ ಪುರಾಣದಲ್ಲಿ ಬರುತ್ತೆ. ಇಬ್ಬರು ಅಕ್ಕ ತಂಗಿಯರು ದಿತಿ ಮತ್ತು ಅದಿತಿ. ದೈವಿ ಗುಣಗಳು ಮತ್ತು ಆಸುರಿ ಗುಣಗಳು ಆಸುರಿ ಗುಣಗಳಲ್ಲಿ ಹೇಗಿರ್ತಾರೆ ಅಂತ ಹೇಳಿ ಈ ಒಂದು ಉದಾಹರಣೆ ಮೂಲಕ ನಾವು ತಿಳಿದುಕೊಳ್ಳೋಣ. ಸೊ ದಿತಿ ಮತ್ತು ಅದಿತಿ ಇಬ್ಬರು ಕೂಡ ಪ್ರಜಾಪತಿ ದಕ್ಷನ ಮಕ್ಕಳು, ಅಕ್ಕ ತಂಗಿಯರು. ಇಬ್ಬರು ಒಂದೇ ವಾತಾವರಣದಲ್ಲಿ ಬೆಳೀತಾರೆ. ಇಬ್ಬರ ತಂದೆ ತಾಯಿ ಒಬ್ರೆ. ಯಾವುದೇ ಭೇದ ಭಾವ ಇರೋದಿಲ್ಲ. ಅಂದ್ರೆ ಅವರಿಗೆ ಸಿಗುವ ಸಂಸ್ಕಾರ ಕೂಡ ಒಂದೇ ಸಂಸ್ಕಾರವನ್ನು ಪಡಿತಾರೆ. ಎಲ್ಲಾ ರೀತಿಯಲ್ಲಿ ಕೂಡ ಯಾವುದೇ ಭೇದ ಭಾವ ಇಲ್ಲ. ವಿದ್ಯೆ ಹೀಗೆ ಪ್ರತಿಯೊಂದು ಸಮಾನವಾಗಿರುತ್ತೆ. ಅವರ ಮದುವೆ ಕೂಡ ಒಬ್ಬರ ಜೊತೆಗೇನೆ ಆಗುತ್ತೆ. ಅಂದ್ರೆ ಆ ಕಾಲದಲ್ಲಿ ಆಗ್ತಿತ್ತು. ಕಶ್ಯಪ ಮುನಿಗಳ ಜೊತೆ ಇಬ್ಬರ ಮದುವೆ ಕೂಡ ಆಗುತ್ತೆ. ಸೊ ಅವರು ಮದುವೆಯವರೆಗೂ ಕೂಡ ಅವರಿಬ್ರು ಒಂದೇ ರೀತಿ ಇದ್ರು. ಹಾಗೆ ಅವರಿಬ್ಬರ ಅಪ್ಪ ಅಮ್ಮ ಒಂದೇ, ಗಂಡ ಒಂದೇ, ಬೆಳೆದ ವಾತಾವರಣ ಒಂದೇ, ಕಲಿತ ಸಂಸ್ಕಾರ ಒಂದೇ, ಎಲ್ಲವೂ ಕೂಡ ಒಂದೇ ಆಗಿರುತ್ತೆ. ಈಗ ಮನಃಶಾಸ್ತ್ರಜ್ಞರು ಏನ್ ಹೇಳ್ತಾರೆ, ನಾವು ಬೆಳೆದ ವಾತಾವರಣ, ನಮ್ಮ ವರ್ತನೆ, ನಮ್ಮ ಸ್ವಭಾವದ ಮೇಲೆ, ನಮ್ಮ ವ್ಯಕ್ತಿತ್ವದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಅಂತ ಹೇಳಿ. ಆದ್ರೆ ಇವರಿಬ್ಬರ ವ್ಯಕ್ತಿತ್ವವನ್ನು ನಾವು ನೋಡಿದ್ರೆ ಅವರ ಥಿಯರಿ ಏನಾಗುತ್ತೆ, ಅದು ಸ್ವಲ್ಪ ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವರಿಬ್ಬರ ಜೀವನ ಹೇಗೆ ಆಗುತ್ತೆ ಅಂದ್ರೆ, ನಾವಿವಾಗ ಇಲ್ಲಿಂದ ಈ ಒಂದು ಕಥೆಯನ್ನು ತಿಳಿಬಹುದು. ಎರಡು ಭಿನ್ನವಾದ ಸನ್ನಿವೇಶಗಳಲ್ಲಿ ಅವರು ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾರೆ ಅಂತ ಹೇಳಿ. ಅದಿತಿ ತುಂಬಾ ತಾಳ್ಮೆ ಸ್ವಭಾವದವಳು, ಸುಂದರವಾಗಿರ್ತಾಳೆ. ದಿತಿಗೆ ತುಂಬಾ ಅಸೂಯೆ, ತಾಳ್ಮೆಗೆಟ್ಟವಳಾಗಿರ್ತಾಳೆ. ಸೊ ಇಲ್ಲಿ ಶ್ರೀಮದ್ ಭಾಗವತಮಿನ 3ನೇ ಸ್ಕಂದದ 14ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಬರುತ್ತೆ, ಆದ್ದರಿಂದ ನೀವು ನನ್ನಲ್ಲಿ ಕರುಣೆಯನ್ನು ತೋರಬೇಕು, ನನಗೆ ಗಂಡು ಮಕ್ಕಳನ್ನು ಪಡೆಯಬೇಕೆಂಬ ಇಚ್ಛೆಯಾಗಿದೆ. ನನಗೆ ತುಂಬಾ ಬೇಸರವಾಗಿದೆ. ನನ್ನ ಸವತಿಯ ಮಕ್ಕಳನ್ನು ನೋಡಿ ಮತ್ತು ಅವಳನ್ನು ನೋಡಿ ತುಂಬಾನೇ ದುಃಖವಾಗ್ತಿದೆ. ನೀವು ನನ್ನ ಒಂದು ಇಚ್ಛೆಯನ್ನು ಈಡೇರಿಸುವುದರ ಮೂಲಕ ನಿಮಗೆ ಕೂಡ ಒಳ್ಳೆಯದು, ನೀವು ಧರ್ಮವನ್ನು ಪಾಲಿಸಿದ ಹಾಗೆ ಆಗ್ತದೆ. ಯಾಕೆ ದಿತಿ ಇದನ್ನು ಹೇಳ್ತಿದ್ದಾಳೆ? ದಿತಿ ಒಂದು ದಿವಸ ಸೂರ್ಯಾಸ್ತದ ಸಮಯದಲ್ಲಿ ಬಂದು ತನ್ನ ಗಂಡ ಕಶ್ಯಪ ಮುನಿಯ ಜೊತೆ ಹೇಳ್ತಾಳೆ. ಅವರು ಸಂಧ್ಯಾ ವಂದನೆ ಪೂಜೆಯಲ್ಲಿ ನಿರತರಾಗಿರ್ತಾರೆ. ದಿತಿ ಬಂದು ಪತಿಯ ಬಳಿ ಹೇಳ್ತಾಳೆ, ನಾನು ನಿಮ್ಮನ್ನೇ ನಂಬಿಕೊಂಡು ಬಂದಿದ್ದೇನೆ. ಕರ್ತವ್ಯ ನಿರತ ಮಾಡದಿ. ನೀವು ನನ್ನನ್ನು ಖುಷಿಯಾಗಿ ಇಟ್ಟುಕೊಳ್ಳುವುದು ನಿಮ್ಮ ಧರ್ಮ. ನಾನು ಈಗ ತುಂಬಾ ಚಿಂತೆಯಲ್ಲಿದ್ದೇನೆ. ಪತಿಯಾದ ನಿಮ್ಮ ಕರ್ತವ್ಯ ನನ್ನನ್ನು ಸಮಾಧಾನ ಮಾಡಿ ಖುಷಿ ಪಡಿಸುವುದು ಅಂತೇಳಿ. ಹೀಗೆಲ್ಲ ಹೇಳಿ ಅವಳು ಏನ್ ಹೇಳ್ತಾಳೆ, ನನಗೆ ಒಂದು ಗಂಡು ಮಗು ಬೇಕು ನಿಮ್ಮಿಂದ, ನನಗೆ ಪುತ್ರ ಸಂತಾನ ಬೇಕು ನಿಮ್ಮಿಂದ ಅಂತ ಅವಳು ಕೇಳ್ತಾಳೆ ಕಶ್ಯಪನಲ್ಲಿ. ಕಶ್ಯಪ ಮುನಿ ಏನ್ ಹೇಳ್ತಾರೆ, ಓಕೆ ಸರಿ, ನೀನ್ ನನಗೆ ತುಂಬಾ ಪ್ರಿಯವಾದವಳು, ಒಳ್ಳೆಯ ಮಾಡದಿ. ಆದ್ರೆ ಈಗ ನಾನು ಪೂಜೆ ಕಾರ್ಯದಲ್ಲಿ ತೊಡಗಿದ್ದೇನೆ. ನಾನು ಎಲ್ಲಾ ಕೆಲಸವನ್ನು ಮುಗಿಸಿದ್ಮೇಲೆ ನಾನು ನಿನ್ನ ಇಚ್ಛೆಯನ್ನು ಈಡೇರಿಸ್ತೇನೆ ಅಂತ. ಅವಳು ಅದಕ್ಕೆ ಒಪ್ಪಿಕೊಳ್ಳೋದೇ ಇಲ್ಲ. ನೀವು ಈಗಲೇ ನನ್ನ ಇಚ್ಛೆಯನ್ನು ಈಡೇರಿಸ್ಬೇಕು, ನನಗೆ ಪುತ್ರ ಸಂತಾನದ ಭಾಗ್ಯವನ್ನು ಇವಾಗ್ಲೇ ನೀವು ಕರುಣಿಸ್ಬೇಕು ಅಂತ ಹೇಳಿ ಬೇಡಿಕೊಳ್ತಾಳೆ, ಗೋಗರೆದುಕೊಂಡು ಕೇಳ್ತಾಳೆ. ಕಶ್ಯಪ ಮುನಿ ವಿಧವಾಗಿ ಅವಳನ್ನು ಸಮಾಧಾನ ಪಡಿಸ್ಲಿಕ್ಕೆ ಪ್ರಯತ್ನಿಸ್ತಾರೆ. ಆದ್ರೆ ಅವಳು ಕೇಳೋದಿಲ್ಲ. ಮುಸ್ಸಂಜೆ ಹೊತ್ತಿನಲ್ಲಿ ಶಿವ ತನ್ನ ಸಹಚರರೊಂದಿಗೆ ಸಂಚರಿಸ್ತಾ ಇರ್ತಾರೆ. ಭೂತ ಪಿಶಾಚಿಗಳ ಜೊತೆ ಸಂಚರಿಸ್ತಾ ಇರ್ತಾರೆ. ಯಾರೆಲ್ಲ ಮುಸ್ಸಂಜೆ ಹೊತ್ತಿನಲ್ಲಿ ಈ ತರಹದ ಕೆಲಸ ಮಾಡ್ತಾರೆ, ಆ ಪ್ರೇತವನ್ನು ಒಂದು ಹೊಸ ಜನ್ಮವನ್ನು ಪಡಿಲಿಕ್ಕೆ ಅಂತ ಹೇಳಿ ಆ ಪ್ರೇತವನ್ನು ಅವರಲ್ಲಿ ಜನ್ಮ ಪಡೆಯುವಂತೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಶಿವ ತುಂಬಾ ಕರುಣಾಳು. ಎಲ್ಲರಿಂದ ಕಡೆಗಣಿಸಲ್ಪಟ್ಟಿರುವಂತಹ ಒಂದು ಜವಾಬ್ದಾರಿಯನ್ನು ಶಿವ ತೆಗೆದುಕೊಂಡಿರ್ತಾರೆ. ಭೂತ ಪ್ರೇತ ಪಿಶಾಚಿಗಳಿಗೆ ಇನ್ನೊಂದು ದೇಹವನ್ನು ಪಡೆಯುವಂತೆ ಮಾಡುವ ಜವಾಬ್ದಾರಿ ಕೂಡ ಶಿವನ ಮೇಲೆ ಇರುತ್ತೆ. ಈ ತರಹ ಮುಸ್ಸಂಜೆ ಹೊತ್ತಿನಲ್ಲಿ ಯಾರೆಲ್ಲ ಈ ತರಹ ಕೆಲಸದಲ್ಲಿ ತೊಡಗಿರ್ತಾರೆ, ಅವರ ಗರ್ಭದಲ್ಲಿ ಈ ಪಿಶಾಚಿ ಸಂತಾನ ಬರುವ ಹಾಗೆ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಕಶ್ಯಪ ಮುನಿಯ ಅಣ್ಣನಾದ ಶಿವನಿಗೆ ಇದು ಖಂಡಿತವಾಗಿಯೂ ಸಂತೋಷ ಕೊಡುವಂತ ವಿಷಯವಲ್ಲ. ನಾವೇನಾದ್ರೂ ಈ ತರಹ ಕೆಲಸವನ್ನು ಮಾಡಿದ್ರೆ ಅವರು ಅತೃಪ್ತಿ ಪಡಬಹುದು. ಅದಲ್ಲದೆ ಗಂಡನ ಆಧ್ಯಾತ್ಮಿಕ ಉನ್ನತಿಗೆ ಸಹಾಯ ಮಾಡುವುದು ನಿನ್ನ ಕರ್ತವ್ಯ. ಯಾಕೆಂದ್ರೆ ಪತಿಯ ಆಧ್ಯಾತ್ಮಿಕ ಉನ್ನತಿಗೆ ಪತ್ನಿ ಸಹಾಯ ಮಾಡ್ತಾಳೆ, ಅವಳಿಗೆ 50% ಪಾಲು ಸಿಗುತ್ತೆ. ಭಕ್ತಿ ಆಗಲಿ ಪುಣ್ಯ ಅಥವಾ ಏನೇ ಮಾಡಿದ್ರು ಕೂಡ ಪತ್ನಿ ಆದವಳು ತನ್ನ ಪತಿಯಾದವನು ಭಕ್ತಿ ಸೇವೆಯಲ್ಲಿ ತೊಡಗಿಸುವುದಕ್ಕೆ ಸಹಾಯ ಮಾಡ್ತಾಳೆ, ಆಧ್ಯಾತ್ಮಿಕದಲ್ಲಿ ಮುಂದುವರಿಯಲು ಪ್ರೋತ್ಸಾಹಿಸ್ತಾಳೆ, ಸಹಾಯ ಮಾಡ್ತಾಳೆ. ಕಶ್ಯಪ ಮುನಿ ಈ ಎಲ್ಲಾ ರೀತಿಯ ಅವಳಿಗೆ ಹೇಳುವುದಕ್ಕೆ ಪ್ರಯತ್ನ ಮಾಡ್ತಾರೆ, ಆದ್ರೆ ಅವಳು ಕೇಳೋದಿಲ್ಲ.
ಇಲ್ಲ, ನನಗೆ ಈ ಹೊತ್ತಿನಲ್ಲಿಯೇ ಬೇಕು, ಇವಾಗ್ಲೇ ನನ್ನ ಇಚ್ಛೆಯನ್ನು ಈಡೇರಿಸ್ಬೇಕು, ದಯವಿಟ್ಟು ನನ್ನ ಇಚ್ಛೆಯನ್ನು ಈಡೇರಿಸಲೇಬೇಕು ಅಂತ ಕಶ್ಯಪ ಮುನಿ ತಾನು ಮಾಡುತ್ತಿದ್ದ ಪೂಜೆ ಎಲ್ಲವನ್ನು ಬಿಟ್ಟು ಅವಳ ಇಚ್ಛೆಯನ್ನು ಪೂರೈಸಲು ಹೋಗ್ತಾರೆ. ಅವಳ ಇಚ್ಛೆ ಎಲ್ಲ ಈಡೇರಿದ ಬಳಿಕ ಹೇಳ್ತಾರೆ, ಈಗ ನೀನು ಮುಸ್ಸಂಜೆಯನ್ನು ಆರಿಸಿದ್ರಿಂದ ಸಂತಾನ ಪ್ರಾಪ್ತಿ ಮಾಡ್ಲಿಕ್ಕೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತ ಮಕ್ಕಳು ರಾಕ್ಷಸರಾಗುತ್ತಾರೆ. ಹಿರಣ್ಯಕಶಿಪು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಲಿದ್ದಾರೆ. ಆವಾಗ ಅವಳಿಗೆ ತನ್ನ ತಪ್ಪಿನ ಅರಿವಾಗ್ತದೆ. ಅವಳು ಹೇಳ್ತಾಳೆ, ಅವಳು ಪಶ್ಚಾತ್ತಾಪ ಪಟ್ಟು ತನ್ನ ಪತಿಯ ಬಳಿ ಹೇಳ್ತಾಳೆ, ದಯವಿಟ್ಟು ನೀವು ಶಿವನಿಗೆ ಪ್ರಾರ್ಥನೆಯನ್ನು ಮಾಡಿ ಅಂತ. ಅದಕ್ಕೆ ಕಶ್ಯಪ ಮುನಿ ಹೇಳ್ತಾರೆ, ಶಿವನಿಗೆ ಅಲ್ಲ, ವಿಷ್ಣು ನಿನ್ನ ಇಬ್ಬರು ಪುತ್ರರ ಸಂಹಾರ ಮಾಡಲಿದ್ದಾರೆ. ಹೀಗೆ ಮುಂದುವರಿದು ಹೇಗೆ ಹಿರಣ್ಯಾಕ್ಷನ ಜನನ ಆಗುತ್ತೆ, ಹೇಗೆ 3 ಲೋಕಗಳು ನಡಗಿದ್ವು ಅಂತ ನೋಡ್ಬೋದು. ಇಲ್ಲಿ ದ್ವಿತೀಯ ಗುಣವನ್ನು ಅನಲೈಸ್ ಮಾಡಿದ್ರೆ ನಮಗೆ ಅವಳಲ್ಲಿ ಆಸುರಿ ಪ್ರವೃತ್ತಿಯ ಸುಮಾರು ಗುಣಗಳು ಸಿಗ್ತವೆ. ಅವಳು ತುಂಬಾ ಸ್ವಾರ್ಥಿಯಾಗಿದ್ಲು. ಅವಳು ತನ್ನ ಸ್ವಾರ್ಥಕ್ಕೋಸ್ಕರ ಗಂಡನ ಪೂಜೆಗೆ ಅಡ್ಡಿಯನ್ನು ಮಾಡಿ ತನ್ನ ಇಚ್ಛೆಯನ್ನು ಕೂಡ ಪೂರೈಸಿಕೊಂಡು ತಾಳ್ಮೆ ಇಲ್ಲದವಳಾಗಿದ್ಲು. ತುಂಬಾ ಅಸೂಯೆ, ನನ್ನ ಸವತಿಗೆ ಮಕ್ಕಳಾಗಿದೆ, ಅದನ್ನು ನೋಡ್ಲಿಕ್ಕೆ ನನಗೆ ಆಗ್ತಿಲ್ಲ ಅಂತ ಧರ್ಮದ ತತ್ವವನ್ನು ತನ್ನ ಲಾಭಕ್ಕಾಗಿ ಉಪಯೋಗಿಸ್ತಾಳೆ. ಹೆಂಡತಿಯಾದವಳ ಇಚ್ಛೆಯನ್ನು ಪೂರೈಸುವುದು ಪತಿಯ ಕರ್ತವ್ಯ ಅಂತ ಅವಳು ಹೇಳ್ತಾಳೆ. ಇದೊಂದು ಆಸುರಿ ಪ್ರವೃತ್ತಿಗೆ ಒಂದು ಉತ್ತಮ ಉದಾಹರಣೆ ಅಂತ ನಾವು ತಿಳಿದುಕೊಳ್ಬಹುದು. ಇನ್ನೊಬ್ಬಳು ಅದಿತಿ, ಅವಳ ಬಗ್ಗೆ ತಿಳಿಯೋಣ. ತುಂಬಾ ಇದು ಶ್ರೀಮದ್ ಭಾಗವತಮಿನ 8ನೇ ಸ್ಕಂದ 16ನೇ ಅಧ್ಯಾಯ 2ನೇ ಶ್ಲೋಕದಲ್ಲಿದೆ. ತುಂಬಾ ದಿವಸಗಳ ಧ್ಯಾನ ತಪಸ್ಸಿನ ಬಳಿಕ ಕಶ್ಯಪ ಮುನಿ ಅದಿತಿಯ ಬಳಿ ಬರ್ತಾರೆ. ತನ್ನ ಪತ್ನಿಯಾದ ಅದಿತಿಯನ್ನು ನೋಡ್ಲಿಕ್ಕೆ ಬರ್ತಾರೆ. ಅವಳು ಮೌನವಾಗಿ ಕುಳಿತಿದ್ಲು, ತುಂಬಾ ನ್ಯೂಟ್ರಲ್ ಆಗಿ. ಅದಿತಿ ಎಲ್ಲಾ ದೇವತೆಗಳ ತಾಯಿ, ದಿತಿ ರಾಕ್ಷಸರ ತಾಯಿ ಅಂತ ನಾವು ನೋಡ್ಬೋದು. ಈ ಸಮಯದಲ್ಲಿ ಬಲಿ ಮಹಾರಾಜ ಸ್ವರ್ಗಲೋಕವನ್ನು ಗೆದ್ದು ಎಲ್ಲಾ ದೇವತೆಗಳನ್ನು ಸ್ವರ್ಗದಿಂದ ಓಡಿಸಿದ್ದ. ಇಂದ್ರಾದಿ ದೇವತೆಗಳೆಲ್ಲ ತಲೆಮರೆಸಿಕೊಂಡಿದ್ರು ಬಲಿಯ ಒಂದು ಭಯಕ್ಕೆ. ಆ ಪರಿಸ್ಥಿತಿಯಲ್ಲಿ ಅದಿತಿ ಯಾವ ತರ ಇರ್ತಾಳೆ? ಕಶ್ಯಪ ಮುನಿ ಬಂದು ಅದಿತಿ ಹತ್ರ ಕೇಳ್ತಾನೆ, ನೀನು ಧರ್ಮವನ್ನು ಪಾಲನೆ ಮಾಡ್ತಾ ಇದೀಯಾ? ಗೋವುಗಳ ಸೇವೆಯನ್ನು ಮಾಡಿದ್ಯಾ? ಬ್ರಾಹ್ಮಣರಿಗೆ ದಾನವನ್ನು ಮಾಡಿದ್ಯಾ? ನಿನ್ನ ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಇದೀಯಾ? ವ್ರತವನ್ನು ಪಾಲಿಸ್ತಾ ಇದೀಯಾ? ಇಷ್ಟೆಲ್ಲ ಅವನು ಕೇಳಿದ್ಮೇಲೆ ಕೊನೆಗೆ ಏನ್ ಹೇಳ್ತಾನೆ, ನಮ್ಮ ಮಕ್ಕಳು ಹೇಗಿದ್ದಾರೆ ಅಂತ. ಅದಿತಿ ಪ್ರತಿಯೊಂದು ಪ್ರಶ್ನೆಗೂ ತಾಳ್ಮೆಯಿಂದ ಉತ್ತರ ಕೊಡ್ತಾಳೆ. ಹೌದು, ನಾನು ನಿಮ್ಮ ಆದೇಶದ ಪ್ರಕಾರ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದೀನಿ, ಗೋವುಗಳ ಸೇವೆಯನ್ನು ಮಾಡ್ತಾ ಇದ್ದೀನಿ, ಬ್ರಾಹ್ಮಣರಿಗೆ ದಾನವನ್ನು ಕೊಡ್ತಾ ಇದ್ದೇನೆ, ಪೂಜಾ ಕೈಂಕರ್ಯಗಳನ್ನು ಪಾಲಿಸ್ತಾ ಇದ್ದೇನೆ, ಧರ್ಮದ ಪಾಲನೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಕೊನೆಯ ಪ್ರಶ್ನೆ ನಮ್ಮ ಮಕ್ಕಳು ಹೇಗಿದ್ದಾರೆ ಅಂತ ಕೇಳ್ತಾರೆ. ಇಲ್ಲಿ ಕೂಡ ಕಶ್ಯಪ ಮುನಿ ಮೊದಲಿಗೆ ಧರ್ಮದ ಬಗ್ಗೆ ಕೇಳುವಂಥದ್ದು, ಕೊನೆಗೆ ಅವರು ತಮ್ಮ ಸ್ವಂತ ವಿಷಯದ ಬಗ್ಗೆ ಮಾತನಾಡುವಂಥದ್ದು. ಅವಳು ಎಲ್ಲದಕ್ಕೂ ಉತ್ತರ ಕೊಟ್ಟ ನಂತರ ಕೊನೆಗೆ ಹೇಳ್ತಾಳೆ, ನಮ್ಮ ಮಕ್ಕಳು ಸಂಕಷ್ಟದಲ್ಲಿದ್ದಾರೆ, ಇಂದ್ರಾದಿ ದೇವತೆಗಳು ಸಂಕಷ್ಟದಲ್ಲಿದ್ದಾರೆ, ಬಲಿ ಮಹಾರಾಜ ಅವರನ್ನು ಸ್ವರ್ಗದಿಂದ ಓಡಿಸಿ ಅದನ್ನು ವಶಪಡಿಸಿಕೊಂಡಿದ್ದಾರೆ, ನಮ್ಮ ಮಕ್ಕಳು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಅವರು ತಲೆಮರೆಸಿಕೊಂಡು ಎಲ್ಲೋ ಇದ್ದಾರೆ ಅಂತೇಳಿ, ದಯವಿಟ್ಟು ನಮ್ಮ ಮಕ್ಕಳನ್ನು ರಕ್ಷಿಸಿ ಅಂತ ಅವಳು ಬೇಡ್ತಾಳೆ ಕಶ್ಯಪ ಮುನಿ ಹತ್ರ. ಸೊ ಇಲ್ಲಿ ನಾವು ನೋಡ್ಬೋದು ಅವಳು ಯಾವ ತರಹ ಅಂತ. ಅದಿತಿಯ ಗುಣಲಕ್ಷಣಗಳನ್ನು ನೋಡಿದ್ರೆ ಅವಳು ಸ್ವಾರ್ಥ ಇಲ್ಲದಿರುವಂತ ಒಂದು ಭಾವನೆ, ತನ್ನ ಬಗ್ಗೆ ಹೇಳೋದೇ ಇಲ್ಲ. ತನ್ನ ಮಕ್ಕಳು ಅಷ್ಟು ತೊಂದರೆಯಲ್ಲಿದ್ರು ಕೂಡ ಕಶ್ಯಪ ಮುನಿಯ ತಪಸ್ಸಿಗೆ ಭಂಗವನ್ನುಂಟು ಮಾಡೋದಿಲ್ಲ. ಕಶ್ಯಪ ಮುನಿ ಬಂದು ಕೇಳುವವರೆಗೆ ತನ್ನ ಕರ್ತವ್ಯವನ್ನು ಕಶ್ಯಪ ಮುನಿಗೆ ಹೇಳಲೇ ಇಲ್ಲ. ಕರ್ತವ್ಯ ನಿರತ ಮಾಡದಿ, ತುಂಬಾ ತಾಳ್ಮೆಯುಳ್ಳವಳಾಗಿದ್ಲು, ಅಸೂಯೆಯಿಂದ ಮುಕ್ತಳಾಗಿದ್ಳು. ಅಸೂಯೆ ಎಂಬುದೇ ಅವಳಿಗೆ ಗೊತ್ತಿಲ್ಲ. ಮತ್ತೆ ಧರ್ಮದ ಪಾಲನೆಯನ್ನು ಕೂಡ ಮಾಡ್ತಾ ಇದ್ಲು. ದಿತಿ ಮತ್ತು ಅದಿತಿಯರನ್ನು ನೋಡಿದಾಗ ನಮಗೆ ತೊಂದರೆಯಲ್ಲಿದ್ದಾಗ ನಾವು ಯಾವ ರೀತಿ ಪ್ರತಿಕ್ರಿಯಿಸ್ತೇವೆ ಅನ್ನೋದು ತುಂಬಾ ಮುಖ್ಯವಾಗಿರ್ತದೆ. ಪ್ರಚೋದನೆಗೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೇವೆ ಎಂಬುದು ಕೂಡ ನೋಡ್ಬೋದು. ಅದಿತಿ ತುಂಬಾ ತಾಳ್ಮೆ ಉಳ್ಳವಳು ಮತ್ತು ಕರ್ತವ್ಯ ನಿರತ ಪತ್ನಿಯಾಗಿದ್ಲು. ದಿತಿ ತಾಳ್ಮೆಗೆಟ್ಟವಳು ಮತ್ತು ಅಸೂಯೆ ಉಳ್ಳವಳಾಗಿದ್ಲು. ಇಲ್ಲಿ ದಿತಿ ಮತ್ತು ಅದಿತಿ ಇಬ್ಬರ ಪ್ರತಿಕ್ರಿಯೆಯನ್ನು ನಾವು ನೋಡಿದ್ವಿ. ಇದು ನಮಗೆಲ್ಲರಿಗೂ ಅನ್ವಯವಾಗ್ತದೆ. ನಮ್ಮ ಜೀವನದಲ್ಲಿ ಯಾವ ಪರಿಸ್ಥಿತಿಯನ್ನು ಹೇಗೆ
ನಾವು ಪರಿಸ್ಥಿತಿಯಲ್ಲಿ ಹೇಗೆ ನಾವು ಪ್ರತಿಕ್ರಿಯೆ ನೀಡ್ತೇವೆ ಎಂಬುದು ತಿಳಿಯುತ್ತೆ. ನಾವೆಷ್ಟು ಸಹಿಸಿಕೊಳ್ತೇವೆ ಇದರಲ್ಲಿ ಅರ್ಥ ಆಗ್ತದೆ. ಆದಿತ್ಯ ಹೇಳ್ತಾಳೆ ನನ್ನ ಮಕ್ಕಳನ್ನು ರಕ್ಷಿಸಿ ಅಂತೇಳಿ, ಮತ್ತೆ ಯಾರ ಮೇಲೂ ಕೂಡ ಅವಳಿಗೆ ಸೇಡಿನ ಭಾವ ಇರೋದಿಲ್ಲ. ಅದಕ್ಕೆ ತನ್ನ ಗಂಡ ಕಶ್ಯಪ ಮುನಿ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾಳೆ, ನನ್ನ ಮಕ್ಕಳನ್ನು ರಕ್ಷಿಸಲು ಏನಾದರೂ ಉಪಾಯ ನೀಡಿ ಅಂತೇಳಿ. ನಂತರ ಅದು ಕಥೆಯು ಮುಂದುವರಿಯುತ್ತೆ. ಹೀಗೆ ನಾವಿಲ್ಲಿ ದೈವಿ ಮತ್ತು ಆಸುರಿ ಒಂದು ಗುಣಗಳಿಗೆ ಒಂದು ಉದಾಹರಣೆಯನ್ನು ನೋಡಿದ್ವಿ. ಹೇಗೆ ಒಂದು ದೈವಿ ಗುಣ ಮತ್ತು ಆಸುರಿ ಸ್ವಭಾವದವರು ಹೇಗಿರ್ತಾರೆ ಅಂತ ಹೇಳಿ. ತ್ವಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶ ಪ್ರೋಕ್ತ ಆಸುರಂ ಪಾರ್ಥ ಮೇ ಶೃಣು. ಪಾರ್ಥನೇ, ಜಗತ್ತಿನಲ್ಲಿ ಸೃಷ್ಟಿಯಾಗಿರುವವರಲ್ಲಿ 2 ವಿಧಗಳಿವೆ. ಒಂದು ದೈವಿ ವರ್ಗ ಮತ್ತು ಇನ್ನೊಂದು ಆಸುರಿ ವರ್ಗ. ದೈವಿ ಗುಣಗಳನ್ನು ಈಗಾಗಲೇ ವಿವರವಾಗಿ ಹೇಳಿದ್ದೇನೆ, ಇನ್ನು ಆಸುರಿ ಗುಣಗಳನ್ನು ಕೇಳು. ಇಲ್ಲಿ ಅರ್ಜುನನಿಗೆ ಅವನು ದೈವಿ ಗುಣಗಳೊಡನೆ ಹುಟ್ಟಿದ್ದಾನೆ ಎನ್ನುವ ಆಶ್ವಾಸನೆಯನ್ನು ಕೊಡ್ತಾನೆ ಭಗವಂತ. ದೈವಿ ಗುಣಗಳನ್ನು ಪಡೆದು ಹುಟ್ಟಿದವರು ನಿಯಂತ್ರಿತ ಬದುಕನ್ನು ನಡೆಸ್ತಾರೆ ಅಂದ್ರೆ ಶಾಸ್ತ್ರಗಳಲ್ಲಿ ಹೇಳಿರುವ ಮತ್ತು ಆಚಾರ್ಯರು ಹೇಳುವ ಆದೇಶಗಳನ್ನು ನಡೆಸ್ತಾರೆ. ಶಾಸ್ತ್ರಗಳಲ್ಲಿ ವಿಧಿಸಿರುವ ನಿಯಂತ್ರಕ ಸೂತ್ರಗಳನ್ನು ಪಾಲಿಸದೆ ತನ್ನ ಅನಿಸಿಕೆಗಳಂತೆ ನಡೆಯುವುದನ್ನು ಆಸುರಿ ಎಂದು ಕರೆಯುತ್ತಾರೆ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನಾ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಆಸುರಿ ಪ್ರಕೃತಿಯವರಿಗೆ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯದು. ಅವರಲ್ಲಿ ಶುಚಿತ್ವವಿಲ್ಲ, ಸನ್ನಡತೆ ಇಲ್ಲ. ಇಲ್ಲಿ ಆಸುರಿ ಸ್ವಭಾವ ಇರೋದು ಯಾರು? ಭಗವಂತನನ್ನು ಆಕ್ಸೆಪ್ಟ್ ಮಾಡೋದಿಲ್ಲ, ಅವರೆಲ್ಲ ಆಸುರಿ ಸ್ವಭಾವದವರು. ಅವರಿಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಿರೋದಿಲ್ಲ, ಮತ್ತೆ ಶುಚಿತ್ವ ಇಲ್ಲ, ಸನ್ನಡತೆ ಕೂಡ ಇರೋದಿಲ್ಲ. ಅಂದ್ರೆ ಅವರು ಕೃಷ್ಣ ಪ್ರಜ್ಞೆ ಬಗ್ಗೆ ಮಾತನಾಡೋದಿಲ್ಲ. ಅವರು ಕೃಷ್ಣನ ವಿಷಯ ಬಿಟ್ಟು ಮತ್ತೆಲ್ಲವೂ ಮಾತಾಡ್ತಾರೆ, ಅಂದ್ರೆ ಪ್ರಜಲ್ಪ ಮಾತನಾಡೋದು ಹೇಳಿ ಇಲ್ಲಿ ನಾವು ನೋಡ್ಬೋದು. ಅವರಿಗೆ ಧರ್ಮ ಗ್ರಂಥಗಳ ನಿಯಮಗಳು ತಿಳಿಯದು, ಶ್ರದ್ಧೆ ಇಲ್ಲ, ಶುಚಿತ್ವ ಇಲ್ಲ ಅಂತ ಹೇಳಿ. ಅಸತ್ಯಮ ಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ, ಅದನ್ನು ನಿಯಂತ್ರಿಸುವ ದೇವರಿಲ್ಲ ಎಂದು ಅವರು ಹೇಳುವರು. ಇದು ಕಾಮದಿಂದ ಹುಟ್ಟಿದ್ದು ಮತ್ತು ಕಾಮವಲ್ಲದೆ ಬೇರೇನು ಕಾರಣವಿಲ್ಲ ಎಂದು ಅವರು ಹೇಳುತ್ತಾರೆ. ಆಸುರಿ ಸ್ವಭಾವದವರು ಏನ್ ಹೇಳ್ತಾರೆ? ಈ ಜಗತ್ತು ಅಸತ್ಯ ಅಂತೇಳಿ. ಆಕ್ಚುಲಿ ಜಗತ್ತು ಅಸತ್ಯ ಅಲ್ಲ, ಅದು ಶಾಶ್ವತ ಅಲ್ಲ ಅಂತ ಹೇಳಿ ಆ ರೀತಿ ತಿಳಿಬೇಕು. ತುಕ್ಕಾಲಂ ಅಶಾಶ್ವತ. ಸೊ ಅದಕ್ಕೆ ಆಧಾರವಿಲ್ಲ, ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ ಅಂತೇಳಿ ಆಸುರಿ ಸ್ವಭಾವದವರು ತಿಳಿತಾರೆ. ಅದನ್ನು ನಿಯಂತ್ರಿಸುವ ದೇವರಿಲ್ಲ ಅಂತ ಹೇಳ್ತಾರೆ ಅವರು. ಇದು ಕಾಮದಿಂದ ಹುಟ್ಟಿದ್ದು ಮತ್ತೆ ಕಾಮವಲ್ಲದೆ ಬೇರೇನು ಕಾರಣವಿಲ್ಲ ಅಂತ ಹೇಳಿ ಆಸುರಿ ಸ್ವಭಾವದವರು ಹೇಳುವಂಥದ್ದು. ಯಾಕೆಂತ ಹೇಳಿದ್ರೆ ಅವರಿಗೆ ಧರ್ಮ ಗ್ರಂಥದಲ್ಲಿ ನಂಬಿಕೆ ಇರೋದಿಲ್ಲ, ಶಾಸ್ತ್ರಗಳಲ್ಲಿ ನಂಬಿಕೆ ಇರೋದಿಲ್ಲ, ಅವರಿಗೆ ಮನಸ್ಸಿಗೆ ಬಂದಾಗಿ ಅವರು ನಡೆದುಕೊಳ್ತಾರೆ. ಹಾಗಾಗಿ ಅವರಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ಅವರಿಗೆ ತಿಳಿಯುವುದಿಲ್ಲ ಆಸುರಿ ಸ್ವಭಾವದವರಿಗೆ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋ ಅಲ್ಪ ಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಯ ಜಗತೋ ಅಹಿತಾಃ. ಇಂತಹ ನಿರ್ಣಯಗಳನ್ನು ಅನುಸರಿಸುವ ರಾಕ್ಷಸಿ ಸ್ವಭಾವದವರು ನಷ್ಟಾತ್ಮರು. ಅವರಿಗೆ ಬುದ್ಧಿ ಇಲ್ಲ, ಅವರು ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನು ಮಾಡುತ್ತಾರೆ. ಈ ಬಾಂಬ್ ಅನ್ನೆಲ್ಲ ತಯಾರಿಸ್ತಾರೆ, ಇದೆಲ್ಲವೂ ಕೂಡ ಅವರಿಗೆ
ಅವರು ಮಾಡೋದು ಏನಾಗ್ತದೆ, ಅದು ನಷ್ಟವನ್ನು ಉಂಟು ಮಾಡುವಂಥದ್ದು. ಯಾಕೆಂದ್ರೆ ಅವರಿಗೆ ಆ ಒಂದು ಡಿಸಿಷನ್ ಮೇಕಿಂಗ್ ಅಲ್ಲಿ ಸರಿಯಾದ ಏನ್ ಹೇಳ್ತಾರೆ, ಸರಿಯಾದ ಒಂದು ತಿಳುವಳಿಕೆ ಇರೋದಿಲ್ಲ ಅಂತ ಹೇಳಲಾಗ್ತದೆ. ಆಸುರಿ ಸ್ವಭಾವದವರು ಅವರು ನಷ್ಟವನ್ನು ಉಂಟು ಮಾಡ್ತಾರೆ. ಅವರಿಗೆ ಬುದ್ಧಿ ಇರೋದಿಲ್ಲ, ಸರಿಯಾದ ಬುದ್ಧಿಯನ್ನು ಉಪಯೋಗಿಸಿ ಅವರು ಮಾಡಿರೋದಿಲ್ಲ. ಅವರ ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನು ಮಾಡುತ್ತಾರೆ. ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಾಃ ಮೋಹಾದ್ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಅಶುಚಿವ್ರತಾಃ. ತೃಪ್ತಿಯೇ ಆಗದ ಕಾಮವನ್ನು ಆಶ್ರಯಿಸಿ ಡಂಬ ಮತ್ತು ಒಣ ಪ್ರತಿಷ್ಠೆಗಳ ಉನ್ಮಾದದಲ್ಲಿ ಮೈಮರೆತು ಆಸುರಿ ಸ್ವಭಾವದವರು ಮೋಹಕ್ಕೊಳಗಾಗುತ್ತಾರೆ. ಅಶಾಶ್ವತವಾದ ವಿಷಯಗಳಿಂದ ಆಕರ್ಷಿತರಾಗಿ ಸದಾ ಅಶುಚಿ ಕರ್ಮಗಳಿಗೆ ಬದ್ಧರಾಗಿರುತ್ತಾರೆ. ಅಂದ್ರೆ ಅವ್ರದ್ದು ಎಂಡ್ಲೆಸ್ ಡಿಸೈರ್ಸ್, ಲಿಮಿಟ್ಲೆಸ್ ಡಿಸೈರ್ಸ್ ಅಂತಾರಲ್ಲ ಹಾಗೆ. ಅವರಿಗೆ ತುಂಬಾ ಡಿಸೈರ್ಸ್ ಇರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸೊ ಅವರು ಈ ಒಂದು ಡಂಬ, ಒಣ ಪ್ರತಿಷ್ಠೆ, ಇದರ ಒಂದು ಉನ್ಮಾದದಲ್ಲಿ ಮೈ ಮರೆತಿರ್ತಾರೆ. ಆಸುರಿ ಸ್ವಭಾವದವರು ಮೋಹಕ್ಕೆ ಒಳಗಾಗಿರ್ತಾರೆ. ಅಶಾಶ್ವತವಾದ ವಿಷಯಗಳಿಂದ ಆಕರ್ಷಿತರಾಗಿ, ಯಾವುದು ಶಾಶ್ವತವಲ್ಲ ಆ ವಿಷಯಗಳಲ್ಲಿ ಆಕರ್ಷಿತರಾಗಿರ್ತಾರೆ. ಸದಾ ಅಶುಚಿ ಕರ್ಮಗಳಿಗೆ ಬದ್ಧರಾಗಿರುತ್ತಾರೆ. ಈ ಒಂದು ಅನೈತಿಕ ಸ್ತ್ರೀ ಸಂಘ ಮಾಡುವಂಥದ್ದು, ಜೂಜಾಡುವಂಥದ್ದು, ಮತ್ತೆ ಮದ್ಯಪಾನ ಮಾಡುವಂಥದ್ದು ಮತ್ತು ಮಾಂಸಾಹಾರ ಸೇವನೆ, ಇದೆಲ್ಲವೂ ಕೂಡ ಏನಾಗಿರುತ್ತದೆ, ಈ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್, 4 ನಿಯಂತ್ರಕ ತತ್ವ, ಇದನ್ನು ಅವರು ಬ್ರೇಕ್ ಮಾಡಿರ್ತಾರೆ. ಇದನ್ನು ಅವರು ಇದಕ್ಕೆ ಬದ್ಧರಾಗಿರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳೋದು, ಈ ಅಶುಚಿ ಕರ್ಮಗಳಿಗೆ ಅವರು ಬದ್ಧರಾಗಿರ್ತಾರೆ. ಚಿಂತಾಮ ಪರಿಮೇಯಾಂ ಚ ಪ್ರಳಯಾಂತಾಮುಪಾಶ್ರಿತಾಃ ಕಾಮೋಪಭೋಗ ಪರಮಾ ಯೇತಾ ವದಿತಿ ನಿಶ್ಚಿತಾಃ ಆಶಾಪಾಶಾಶತೈರ್ಬದ್ಧಾಃ ಕಾಮಕ್ರೋಧಾಪರಾಯಣಾಃ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯಾನ್. ಇಂದ್ರಿಯ ಭೋಗವೇ ಮಾನವ ನಾಗರಿಕತೆಯ ಮುಖ್ಯ ಅಗತ್ಯ ಎಂದು ಅವರು ನಂಬುತ್ತಾರೆ. ಹೀಗೆ ಬದುಕಿನ ಕೊನೆಯವರೆಗೆ ಅವರದು ಅಳೆಯಲಾಗದ ಆತಂಕ, ಲಕ್ಷಾಂತರ ಬಯಕೆಗಳ ಬಲೆಯಲ್ಲಿ ಸಿಕ್ಕಿಬಿದ್ದು ಕಾಮಕ್ರೋಧಗಳಲ್ಲಿ ತನ್ಮಯರಾಗಿ ಅವರು ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಗ್ರಹಿಸುತ್ತಾರೆ. ಸೊ ಇಲ್ಲಿ ಈ ಇಂದ್ರಿಯ ಭೋಗ, ಈ ಅನೈತಿಕ ಸ್ತ್ರೀ ಸಹವಾಸ ಮಾಡೋದು, ಜೂಜಾಡುವಂಥದ್ದು, ಮತ್ತೆ ಮದ್ಯಪಾನ ಮಾಡುವಂಥದ್ದು, ಮಾಂಸಾಹಾರ ಸೇವನೆ, ಇದೆಲ್ಲವೂ ಕೂಡ ಇದೇ ಒಂದು ನಾಗರಿಕತೆಯ ಮುಖ್ಯ ಅಗತ್ಯ ಅಂತ ಹೇಳಿ ಆಸುರಿ ಸ್ವಭಾವದವರು ನಂಬಿರ್ತಾರೆ. ಇದು ಹೀಗೆ ಬದುಕಿನ ಕೊನೆಯವರೆಗೆ ಅವರದು ಅಳೆಯಲಾಗದ ಆತಂಕ, ಯಾವಾಗಲೂ ಆಂಗ್ಸೈಟಿ, ಡಿಪ್ರೆಷನ್ ಎಲ್ಲವೂ ಕೂಡ ಇರ್ತದೆ. ಲಕ್ಷಾಂತರ ಬಯಕೆಗಳ ಬಲೆಯಲ್ಲಿ ಸಿಕ್ಕಿಬಿದ್ದು ಕಾಮಕ್ರೋಧಗಳಲ್ಲಿ ತನ್ಮಯರಾಗಿ ಅವರು ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಗ್ರಹಿಸ್ತಾರೆ. ಈ ರೀತಿಯಾಗಿ ಇಂದ್ರಿಯ ಭೋಗ ಮಾಡ್ಬೇಕಾದ್ರೆ ಏನಾಗ್ತದೆ, ಅವರಿಗೆ ಹಣದ ಅಗತ್ಯ ಇರ್ತದೆ. ಹಾಗಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಕಾಮ ಕ್ರೋಧಗಳಲ್ಲಿ ತನ್ಮಯರಾಗಿ ಅವರು ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಗ್ರಹಿಸ್ತಾರೆ. ಸೊ ಇಲ್ಲಿ 4 ಯುಗಗಳು, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಸತ್ಯಯುಗದಲ್ಲಿ ಜೀವಿತಾವಧಿ 1,00,000 ವರ್ಷ ಇತ್ತು. ಆ ಸಮಯದಲ್ಲಿ ಧರ್ಮದ 4 ಕಾಲಗಳು ಇದ್ವು. ಧರ್ಮದ 4 ಕಾಲಗಳು ಯಾವುದು ಅಂತ ಹೇಳಿದ್ರೆ ತಪಸ್ಸು, ಶುಚಿತ್ವ, ದಯೆ, ಸತ್ಯ. ಸೊ ಇಲ್ಲಿ ತಪಸ್ಸು ಅಂತ ಹೇಳಿದ್ರೆ ಮದ್ಯಪಾನ ಮಾಡದೇ ಇರುವಂತದ್ದು, ಶುಚಿತ್ವ ಅನೈತಿಕ ಸ್ತ್ರೀ ಸಹವಾಸ ಮಾಡುದು, ದಯೆ ಮಾಂಸಾಹಾರ ಸೇವನೆ, ಸತ್ಯ ಜೂಜು ಆಡುವುದು. ಸೊ ಇಲ್ಲಿ ಸತ್ಯಯುಗದಲ್ಲಿ 4 ಧರ್ಮದ ಕಾಲಗಳು ಇತ್ತು ಅಂತ ಹೇಳಿದ್ರೆ, ಸತ್ಯಯುಗದಲ್ಲಿ ಮದ್ಯಪಾನ ಮಾಡ್ತಾ ಇರ್ಲಿಲ್ಲ, ಅನೈತಿಕ ಸ್ತ್ರೀ ಸಹವಾಸ ಮಾಡ್ತಿರ್ಲಿಲ್ಲ, ಮಾಂಸಾಹಾರ ಸೇವನೆ ಮಾಡ್ತಿರ್ಲಿಲ್ಲ, ಜೂಜಾಡ್ತಿರ್ಲಿಲ್ಲ. 4 ಧರ್ಮದ 4 ಕಾಲಗಳು ಕೂಡ ಇತ್ತು. ತ್ರೇತಾಯುಗದಲ್ಲಿ 3 ಕಾಲಗಳಿತ್ತು. ಯಾವುದು? ಶುಚಿತ್ವ, ದಯೆ, ಸತ್ಯ. ತಪಸ್ಸು ಹೊರಟೋಯ್ತು, 1 ಕಾಲ ಹೋಯ್ತು. ಅಂದ್ರೆ ಮದ್ಯಪಾನ ಸ್ಟಾರ್ಟ್ ಮಾಡಿದ್ರು. ಯಾವಾಗ? ತ್ರೇತಾಯುಗದಲ್ಲಿ. ದ್ವಾಪರ ಯುಗದಲ್ಲಿ 2 ಕಾಲ ಇತ್ತು, ದಯೆ ಮತ್ತೆ ಸತ್ಯ. ಇಲ್ಲಿ ತಪಸ್ಸು ಮತ್ತೆ ಶುಚಿತ್ವ ಹೋಯ್ತು. ಅಂದ್ರೆ ಮದ್ಯಪಾನ ಶುರು ಮಾಡಿದ್ರು, ಅನೈತಿಕ ಸ್ತ್ರೀ ಸಹವಾಸ ಮಾಡಿದ್ರು.
ಹಾಗಾಗಿ ದಯೆ ಮತ್ತು ಸತ್ಯ ಇತ್ತು ದ್ವಾಪರ ಯುಗದಲ್ಲಿ. ಕಲಿಯುಗದಲ್ಲಿ ಒಂದು ಕಾಲು ಇದೆ, ಅದು ಸತ್ಯ. ಅದು ಕೂಡ ಈಗ ಅರ್ಧ ಕಾಲು ಇದೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಸತ್ಯ ಅಂತ ಹೇಳಿದ್ರೆ ನೋಡ್ಬೋದು. ಯಾಕಂತ ಹೇಳಿದ್ರೆ ಈಗ ಕಲಿಯುಗದಲ್ಲಿ ಯಾವುದು ಕೂಡ ಇಲ್ಲ, ಧರ್ಮದ ಎಲ್ಲ ಕಾಲುಗಳು ಮುರಿದು ಹೋಗಿದೆ ಅಂತ ಹೇಳಲಾಗ್ತದೆ. ಸತ್ಯ ಸ್ವಲ್ಪ ಇದೆ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಈ 4 ಕಾಲುಗಳನ್ನು ಸರಿ ಮಾಡಬಹುದು. ಯಾಕಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಭುಪಾದರು ಅಮೆರಿಕಕ್ಕೆ ಹೋದಾಗ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಹೇಳ್ತಾರೆ, ಅವರು ಅಮೆರಿಕಕ್ಕೆ ಹೋದಾಗ ಅಲ್ಲಿ ಪಾರ್ಕ್ ನಲ್ಲಿ ಕುತ್ಕೊಂಡು ಅವರು ಕೀರ್ತನೆಯನ್ನು ಮಾಡ್ತಿರ್ತಾರೆ. ಅಲ್ಲಿ ಯುವ ಜನತೆ ಹಿಪ್ಪಿಗಳೆಲ್ಲ ಇರ್ತಾರೆ. ಅವರಿಗೆ ಇವರು ಸಂಕೀರ್ತನೆಯನ್ನು ಹೇಳಿಕೊಡ್ತಾ, ಭಾಗವತಂ ಬಗ್ಗೆ ಕ್ಲಾಸ್ ಮಾಡ್ತಾ, ಅವರಿಗಾಗಿ ಇವರು ಅಡುಗೆಯನ್ನು ತಯಾರಿಸಿ ಪ್ರಸಾದವನ್ನು ಅಂದ್ರೆ ಭಗವಂತನಿಗೆ ನೈವೇದ್ಯ ಮಾಡಿ ಪ್ರಸಾದ ರೂಪದಲ್ಲಿ ಕೊಟ್ಟು ಈ ರೀತಿಯಾಗಿ ಅವರನ್ನೆಲ್ಲ ನೋಡ್ಕೊಳ್ತಾ ಇರ್ಬೇಕಾದ್ರೆ ಅದರಲ್ಲಿ ಅವ್ರು ಯಾವುದೇ ರೂಲ್ಸ್ ಹೇಳಿರೋದಿಲ್ಲ. ಆಗ ಅವರು ಒಬ್ರು ಮುಂದೆ ಬಂದು ಕೇಳ್ತಾರೆ, ಈ ನಿಮ್ಮ ಒಂದು ಆಂದೋಲನಕ್ಕೆ ಏನಾದ್ರೂ ಒಂದು ರೂಲ್ಸ್ ಇದೆಯಾ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಹೌದು. ಯಾವ್ದಂತ ಹೇಳಿದ್ರೆ ಈ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಅನ್ನು ಫಾಲೋ ಮಾಡ್ಬೇಕು ಅಂತ ಹೇಳಿ. ಯಾವ್ದೆಲ್ಲ? ಈ ಮದ್ಯಪಾನ ಮಾಡಬಾರ್ದು, ಮಾಂಸಾಹಾರ ಸೇವನೆ ಮಾಡಬಾರ್ದು, ಜೂಜಾಡ್ಬಾರ್ದು ಮತ್ತು ಅನೈತಿಕ ಸ್ತ್ರೀ ಸಹವಾಸ ಮಾಡಬಾರ್ದು ಅಂತೇಳಿ. ಹಾಗಾಗಿ ಇದು ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಇದನ್ನು ಫಾಲೋ ಮಾಡೋ ಕಾರಣ, ಇದ್ಯಾವುದು ಕೂಡ ಮಾಡದೇ ಇರೋ ಕಾರಣ ಇಲ್ಲಿ ಧರ್ಮದ 4 ಕಾಲುಗಳನ್ನು ಕೂಡ ಸರಿ ಮಾಡಬಹುದು. ಇದಮದ್ಯ ಮಯಾ ಲಬ್ಧಾಮಿಮಂ ಪ್ರಾಪ್ಸೆ ಮನೋರಥಂ ಇದಮಸ್ತಿದಮಪಿ ಚಿನ್ಮೇ ಭವಿಷ್ಯತಿ ಪುನರ್ಧನಂ असो मया हता शत्रु हरिष्ये चापरानपि ईश्वरो अहमहं भोगी सिद्धोऽहं बलवान् सुखी आढ्यो अभिजनवानस्मि को अन्योऽस्ति सदृशो मया यक्ष्ये दास्यामि मोदिष्य इत्यज्ञाना विमोहिताः. ಆಸುರಿ ಸ್ವಭಾವದವನು ಹೀಗೆ ಯೋಚಿಸುತ್ತಾನೆ, ನನಗೆ ಇವತ್ತು ಇಷ್ಟು ಸಂಪತ್ತಿದೆ ಮತ್ತು ನನ್ನ ಯೋಜನೆಗಳಿಗೆ ಅನುಗುಣವಾಗಿ ಇನ್ನೂ ಹೆಚ್ಚಾಗಿ ಸಂಪಾದಿಸುತ್ತೇನೆ. ಈಗ ನನ್ನದು ಇಷ್ಟಿದೆ, ಮುಂದೆ ಹೆಚ್ಚು ಹೆಚ್ಚಾಗುತ್ತಾ ಹೋಗುತ್ತದೆ. ಅವನು ನನ್ನ ಶತ್ರು, ಅವನನ್ನು ನಾನು ಕೊಂದಿದ್ದೇನೆ. ನನ್ನ ಇತರ ಶತ್ರುಗಳು ಕೊಲ್ಲಲ್ಪಡುವರು. ನಾನು ಎಲ್ಲದರ ಪ್ರಭು, ಭೋಗ ಪಡುವವನು ನಾನೇ. ನಾನು ಪರಿಪೂರ್ಣ, ಬಲಶಾಲಿ ಮತ್ತು ಸುಖಿ. ನಾನೇ ಅತ್ಯಂತ ಶ್ರೀಮಂತನೆಂದರೂ ನನ್ನ ಸುತ್ತ ಇದ್ದಾರೆ. ನನ್ನಷ್ಟು ಬಲಶಾಲಿಯಾದವರು ಮತ್ತು ಸುಖಿಯಾದವರು ಯಾರೂ ಇಲ್ಲ. ನಾನು ಯಾಗ ಮಾಡುವೆನು, ಒಂದಿಷ್ಟು ದಾನ ಕೊಡುವೆನು, ಅನಂತರ ಮೋದ ಪಡುವೆನು. ಹೀಗೆ ಇಂತಹ ಮನುಷ್ಯರು ಅಜ್ಞಾನದಿಂದ ಭ್ರಾಂತರಾಗುತ್ತಾರೆ. ಸೊ ಇಲ್ಲಿ ಆಸುರಿ ಸ್ವಭಾವದವರ ಹೇಗೆ ಯೋಚನೆ ಮಾಡ್ತಾರೆ ಆಸುರಿ ಸ್ವಭಾವದವರು, ನೀವು ನೋಡ್ಬೋದು. ಈ ಎಲ್ಲಾ ಲಕ್ಷಣಗಳು ಆಸುರರಲ್ಲಿ ಇದ್ವು. ಹಿರಣ್ಯಕಶಿಪು, ರಾವಣ, ಕಂಸ ಇವರೆಲ್ಲ. ಇವ್ರು ಹೇಗೆ ಅಂತ ಹೇಳಿದ್ರೆ ಅವರು ದೇವತೆಗಳ ಭಕ್ತರಾಗಿದ್ರು. ಕಂಸ ದೇವಿಯ ಭಕ್ತನಾಗಿದ್ದ, ಹಿರಣ್ಯಕಶಿಪು ಬ್ರಹ್ಮನ ಭಕ್ತನಾಗಿದ್ದ, ರಾವಣ ಶಿವನ ಭಕ್ತನಾಗಿದ್ದ. ಈ ರೀತಿಯಾಗಿ ನೋಡ್ಬೋದು. ಅಂದ್ರೆ ಅವರು ಮತ್ತೆ ಪತನ ಹೊಂದುತ್ತಾರೆ. ಯಾಕಂತ ಹೇಳಿದ್ರೆ ಅವರಲ್ಲಿ ಈ ಎಲ್ಲಾ ಗುಣಗಳಿದ್ವು. ಈಗ ನಾವು ಭಗವಂತನ ಭಕ್ತರಾದ್ರೆ ಮೊದಲಿಗೆ ನಾವು ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಈ ಒಂದು ದೈವಿ ಗುಣಗಳಿಗೆ ಸಂಬಂಧಪಟ್ಟಾಗಿ ನಾವು ತಿಳಿತೇವೆ. ಆದ್ರೆ ದೇವತೆಗಳು ಹೇಗೆ ಅಂತ ಹೇಳಿದ್ರೆ ನಿಮಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ. ಆದ್ರೆ ನಮ್ಮಲ್ಲಿ ಇರುವುದನ್ನು ಕಾಪಾಡೋದು, ಅಂದ್ರೆ ಆಧ್ಯಾತ್ಮಿಕವಾಗಿ ಏನಿದೆ ಅದನ್ನು ಕಾಪಾಡುವಂಥದ್ದು, ಆಧ್ಯಾತ್ಮಿಕವನ್ನು ಕೊಡುವಂಥದ್ದು, ಇದೆಲ್ಲವೂ ಕೂಡ ಕೃಷ್ಣ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ, ಭಗವಂತ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ನಾವು ತಿಳಿಬೇಕಾಗಿರುವಂಥದ್ದು, ನಾವು ಭಗವಂತನ ಭಕ್ತರಾಗ್ಬೇಕು, ಕೃಷ್ಣನ ಭಕ್ತರಾಗ್ಬೇಕು. ಇಲ್ಲದ್ರೆ ನಾವು ಈ ಎಲ್ಲಾ ಆಸುರಿ ಗುಣಗಳಿಂದ ಏನಾಗ್ತದೆ, ನಾವು ಅಜ್ಞಾನದಿಂದ ಭ್ರಾಂತರಾಗ್ತೇವೆ. ಇಲ್ಲಿ ಹಿರಣ್ಯಕಶಿಪು ನೋಡ್ಬೋದು. ಅವನು ಈಗಿನ ಏನು ಶ್ರೀಮಂತರಿದ್ದಾರೆ ಅವ್ರು ಏನೂ ಅಲ್ಲ ಅವರ ಮುಂದೆ ಅಂತ ಹೇಳಲಾಗ್ತದೆ. ಎಲ್ಲವೂ ಕೂಡ ಬಂಗಾರದಿಂದವೇ ಮಾಡಿರುವಂಥದ್ದು. ಹಾಗೆ ಇವರೆಲ್ಲರೂ ಕೂಡ ತುಂಬಾ ಅಸುರರು ತುಂಬಾ ಶ್ರೀಮಂತರಾಗಿದ್ರು ಅಂತ ಹೇಳಲಾಗ್ತದೆ.
ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತಾಃ ಪ್ರಸಕ್ತಾಃ ಕಾಮಭೋಗೇಷು ಪತಂತಿ ನರಕೆ ಅಶುಚೌ. ಹೀಗೆ ಅವರು ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯೆಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗುತ್ತಾರೆ ಮತ್ತು ನರಕಕ್ಕೆ ಬೀಳುತ್ತಾರೆ. ಈಗ ರಾವಣ ಆಗ್ಲಿ ಹಿರಣ್ಯಕಶಿಪು ಆಗ್ಲಿ ಅವರು ಏನ್ ತಿಳಿತಾರೆ ಅಂತ ಹೇಳಿದ್ರೆ, ನಾನು ಬಲಶಾಲಿ, ನನ್ನನ್ನು ಮೀರಿಸುವವರು ಯಾರು ಇಲ್ಲ, ನಾನೇ ಎಲ್ಲರನ್ನು ಕಂಟ್ರೋಲ್ ಮಾಡೋದು, ಈ ರೀತಿಯಾಗಿ ನನ್ನನ್ನೇ ಎಲ್ಲರೂ ಪ್ರಾರ್ಥಿಸ್ಬೇಕು, ಈ ರೀತಿಯಾಗಿ ಹಿರಣ್ಯಕಶಿಪು ಎಲ್ಲ ಹೇಳುವಂಥದ್ದು. ಹೀಗೆ ಅವ್ರು ಏನ್ ಮಾಡ್ತಾರೆ, ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯೆಯ ಬಲೆಯಲ್ಲಿ ಬಂಧಿತರಾಗಿ, ಇದೆಲ್ಲ ಮಾಯೆ, ಯಾವುದು ನಾನು ಮಾಡಿದೆ ಅಂತ ಏನು ಹೇಳ್ಕೊಳ್ತಾರೆ, ಮಾಯೆ ಬಂಧಿಸ್ತಾ ಇರ್ತಾಳೆ ಅವರನ್ನು. ಮಾಯೆಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗಿರ್ತಾರೆ. ಅಂದ್ರೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಹೇಳುವಂಥದ್ದೇ ಇರೋದಿಲ್ಲ. ನಂತರ ಅವರು ನರಕಕ್ಕೆ ಹೋಗುವಂಥದ್ದು. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮ ಪರದೇಹೇಷು ಪ್ರದ್ವಿಷಂತೋ ಅಭ್ಯಸೂಯಕಾಃ. ಅಹಂಕಾರ, ಬಲ, ದರ್ಪ, ಕಾಮ ಮತ್ತು ಕ್ರೋಧಗಳಿಂದ ಅಸುರರು ದಿಗ್ಭ್ರಾಂತರಾಗುತ್ತಾರೆ. ಅವರ ದೇಹಗಳಲ್ಲಿ ಮತ್ತು ಇತರರ ದೇಹಗಳಲ್ಲಿ ಇರುವ ದೇವೋತ್ತಮ ಪರಮಪುರುಷನನ್ನು ದ್ವೇಷಿಸಿ ನಿಜವಾದ ಧರ್ಮವನ್ನು ಹಳಿದು ಮಾತನಾಡ್ತಾರೆ. ಶಿಶುಪಾಲ ಹೇಗೆ ಎಲ್ಲರೂ ಕೂಡ ಕೃಷ್ಣನ ಒಂದು ಆರಾಧನೆಯಲ್ಲಿ ತೊಡಗಿಸಿಕೊಂಡಾಗ ಶಿಶುಪಾಲ ಹೇಳುವಂಥದ್ದು, ಕೃಷ್ಣ ನಮ್ಮ ಹಾಗೆ ಮನುಷ್ಯ, ಅವನಿಗೆ ಯಾಕೆ ನೀವು ಪೂಜೆ ಮಾಡ್ತೀರಾ ಅಂತೇಳಿ. ಅವಾಗ ಭೀಮಾರ್ಜುನರಿಗೆ ಸಿಟ್ಟು ಬಂದು ಸಾಯಿಸ್ಲಿಕ್ಕೆ ಹೋಗುವಂಥದ್ದು ಶಿಶುಪಾಲನನ್ನು. ನಂತರ ಕೃಷ್ಣನೇ ಅವರನ್ನು ತಡೆದು ಕೃಷ್ಣನ ಕೈಯಲ್ಲೇ ಶಿಶುಪಾಲ ಹತನಾಗುವಂಥದ್ದು. ಯಾಕಂತಂದ್ರೆ ಅವನಲ್ಲಿ ಏನಿತ್ತು, ಶಿಶುಪಾಲನಲ್ಲಿ ಅಹಂಕಾರ ಇತ್ತು, ಬಲ, ದರ್ಪ, ಕಾಮ, ಕ್ರೋಧನಿಂದ ದಿಗ್ಭ್ರಾಂತರಾಗಿರ್ತ ಹೇಳಿ ನೋಡ್ಬೋದು. ಅವರು ಅವರ ದೇಹಗಳಲ್ಲಿ ಮತ್ತು ಇತರರ ದೇಹಗಳಲ್ಲಿರುವ ದೇವೋತ್ತಮ ಪರಮ ಪುರುಷನನ್ನು ದ್ವೇಷಿಸಿ ನಿಜವಾದ ಧರ್ಮವನ್ನು ಹಳಿದು ಮಾತನಾಡ್ತಾರೆ. ತಾನಹಂ ದ್ವಿಷತಾ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಾಜಸ್ರಮ ಶುಭಾ ಅನಾಸೂರೀಶ್ವೇವ ಯೋನಿಷು. ಅಸೂಯಾಪರರು, ಕ್ರೂರರು, ನರಾಧಮರು ಆದವರನ್ನು ನಾನು ನಿರಂತರವಾಗಿ ಐಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ. ಹಲವಾರು ಆಸುರಿ ಜೀವ ವರ್ಗಗಳಲ್ಲಿ ತಳ್ಳಲ್ಪಡುತ್ತಾರೆ. ಓಕೆ, ಆಸುರಿ ಜೀವ ವರ್ಗಗಳಿಗೆ ತಳ್ಳುತ್ತೇನೆ ಅಂದ್ರೆ ಈ ಅಸೂಯಾಪರರು, ಬೇರೆಯವರ ಮೇಲೆ ಅಸೂಯೆ ಪಡುವವರು, ಕ್ರೂರರು, ನರಾಧಮರು, ಇವರೆಲ್ಲರೂ ಹೇಗೆ, ಈಗ ಒಮ್ಮೆ ಅವರು ಅಸುರರಾಗಿ ಹುಟ್ಟಿದ್ರೆ ಮತ್ತೆ ಅವರು ಅಸುರರಾಗಿಯೇ ಹುಟ್ಟುವಂಥದ್ದು. ನಿರಂತರವಾಗಿ ಐಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ, ಹಲವಾರು ಆಸುರಿ ಜೀವ ವರ್ಗಗಳಿಗೆ ತಳ್ಳುತ್ತೇನೆ. ಆಸುರೀಂ ಯೋನಿಮಾಪನ್ನ ಮೂಢಾ ಜನ್ಮನಿ ಜನ್ಮನಿ ಮಾಮು ಪ್ರಾಪ್ಯೈವ ಕೌಂತೆಯ ತತೋ ಯಾಂತ್ಯಾಧಮಾಂ ಗತಿಂ. ಕುಂತಿಯ ಮಗನಾದ ಅರ್ಜುನನೇ, ಆಸುರಿ ಜೀವ ವರ್ಗಗಳಲ್ಲಿ ಮತ್ತೆ ಹುಟ್ಟುವ ಇಂತಹ ಜನರು ಎಂದೂ ನನ್ನ ಬಳಿಗೆ ಬರಲಾರರು. ಕ್ರಮೇಣ ಅವರು ಅಧಮಗತಿಗೆ ಇಳಿಯುತ್ತಾರೆ. ಸೊ ಅವರು ಮತ್ತೆ ಆಸುರಿ ಒಂದು ಜನ್ಮವನ್ನೇ ಪಡೆಯುವ ಕಾರಣ ಅವರು ಭಗವಂತನ ಬಳಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಮತ್ತೆ ಅವರು ಅಧಮಗತಿಗೆ ಇಳಿತಾರೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನ ಕಾಮಕ್ರೋಧ ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್. ನರಕಕ್ಕೆ 3 ದ್ವಾರಗಳಿವೆ, ಕಾಮ, ಕ್ರೋಧ ಮತ್ತು ಲೋಭ. ಪ್ರತಿಯೊಬ್ಬ ವಿವೇಕಿಯು ಇವುಗಳನ್ನು ಬಿಡಬೇಕು, ಏಕೆಂದರೆ ಅವು ಆತ್ಮದ ಅವನತಿಗೆ ಕಾರಣವಾಗುತ್ತದೆ. ಸೊ ಇಲ್ಲಿ ಕಾಮಕ್ಕೆ ರಾವಣ ಸೀತೆಯನ್ನು ಮದುವೆ ಆಗ್ಬೇಕು ಅಂತ ಬಯಸುವಂಥದ್ದು, ಕ್ರೋಧಕ್ಕೆ ಹಿರಣ್ಯಕಶಿಪು, ನಿನ್ನ ನರಸಿಂಹವನ್ನು ಈ ಕಂಬದಲ್ಲಿದ್ದಾನ, ನಿನ್ನ ನರಸಿಂಹ ಈ ಕಂಬದಲ್ಲಿದ್ದಾನ ಅಂತ ಕೇಳುವಂಥದ್ದು. ಲೋಭಕ್ಕೆ ದುರ್ಯೋಧನ ಹೇಳ್ತಾನೆ, ಒಂದು 5 ಹಳ್ಳಿ ಕೊಡು ಅಂತ ಹೇಳಿದಾಗ ಒಂದು ಚೂರು ಕೂಡ ಸ್ವಲ್ಪ ಕೂಡ ಕೊಡುವುದಿಲ್ಲ ನಾನು ಅಂತ ಹೇಳ್ತಾನೆ, ದುರಾಸೆ. ಈ ರೀತಿಯಾಗಿ ನೋಡ್ಬೋದು. ಸೊ ಇದು ನರಕಕ್ಕೆ 3 ದ್ವಾರಗಳು, ಕಾಮ, ಕ್ರೋಧ, ಲೋಭ. ಇದಿದ್ರೆ ಏನಾಗುತ್ತೆ, ನರಕಕ್ಕೆ ಪ್ರವೇಶವನ್ನು ಪಡಿತಾರೆ.
ಏಕೆಂದ್ರೆ ಅವು ಆತ್ಮದ ಅವನತಿಗೆ ಕಾರಣವಾಗ್ತದೆ. ಆತ್ಮದ ಅವನತಿ ಅಂದ್ರೆ ಏನಂತ ಹೇಳಿದ್ರೆ, ಈಗ ನಾವು ನಾವು ಈಗ ಒಳ್ಳೇದೇ ಮಾಡ್ತಾ ಇದ್ರೆ, ಅಂದ್ರೆ ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ನಾವು ಉನ್ನತ ಮಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಅದೇ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ ನಾವು ನಮ್ಮ ಇಚ್ಛಾನುಸಾರವಾಗಿ ನಡೆದುಕೊಳ್ತೇವೆ ಅಂತ ಹೇಳಿದ್ರೆ ಏನಾಗುತ್ತೆ, ನಾವು ಯಾವ ರೀತಿಯಲ್ಲಿ ಸಾಯುವಾಗ ಯಾವ ಭಾವ ಇರುತ್ತೆ, ನೆಕ್ಸ್ಟ್ ಅದೇ ಜನ್ಮ ಸಿಗುವಂಥದ್ದು. ಅವಾಗ ಏನಾಯ್ತು, ಆತ್ಮದ ಅವನತಿ ಆಯ್ತು ಅಲ್ಲಿ. ಹಾಗಾಗಿ ನಾವು ಇದರಲ್ಲಿ ಚೂಸ್ ಮಾಡ್ಬೇಕಾಗಿದ್ದು ನಮ್ಮ ಜವಾಬ್ದಾರಿ ಆಗಿರ್ತದೆ. ಇದನ್ನ ಹೇಗೆ ಅರ್ಥೈಸೋದು ಅಂತ ಹೇಳಿದ್ರೆ, ಈಗ ಕೌರವರಲ್ಲಿ ಅವರಲ್ಲಿದ್ದ ಕಾಮದಿಂದಾಗಿ ದ್ರೌಪದಿಯ ವಸ್ತ್ರಾಪರಣ ಮಾಡುವಂತೆ ಆಗುತ್ತೆ. ಪಾಂಡವರ ಮೇಲಿನ ಕ್ರೋಧ, ಲೋಭ, ದುರ್ಯೋಧನಲ್ಲಿ ಕೃಷ್ಣ 5 ಹಳ್ಳಿಯನ್ನಾದ್ರೂ ಪಾಂಡವರಿಗೆ ಕೊಡು ಅಂತ ಹೇಳಿದಕ್ಕೆ 5 ಹಳ್ಳಿಯೇನು ಒಂದು ಸ್ವಲ್ಪನೂ ಭೂಮಿ ಕೊಡಲ್ಲ ಅಂತ ಹೇಳ್ತಾನೆ. ಅಹಂಭಾವ ದುರ್ಯೋಧನನಿಗಿತ್ತು, ಕಾಮ, ಕ್ರೋಧ, ಲೋಭ. ಮುಂದೇನಾಗುತ್ತೆ, ಕುರುಕ್ಷೇತ್ರ ಮಹಾಯುದ್ಧ ನಡೆಯುತ್ತೆ. ಹಾಗಾಗಿ ಆಸುರಿ ಸ್ವಭಾವದವರ ಗುಣಲಕ್ಷಣಗಳೇನು ಅಂತ ಹೇಳಿದ್ರೆ, ಅವರಿಗೆ ಯಾವುದು ಮಾಡ್ಬೇಕು ಯಾವುದು ಮಾಡಬಾರ್ದು ಅಂತ ಗೊತ್ತಿರೋದಿಲ್ಲ, ಶಾಸ್ತ್ರವನ್ನು ಅನುಸರಿಸೋದಿಲ್ಲ, ತಮ್ಮ ಬಗ್ಗೆ ಮಾತ್ರ ಯೋಚಿಸ್ತಾ ಇರ್ತಾರೆ. ತಾನು ಹೇಗೆ ಇಂದ್ರಿಯ ತೃಪ್ತಿಯನ್ನು ಪಡೆಯುವಂಥದ್ದು, ನಾನು ನನ್ನ ಸಂಸಾರ ಅಂತ ಸೆಲ್ಫ್ ಸೆಂಟರ್ಡ್ ಆಗಿರ್ತಾರೆ. ಅದಕ್ಕೆ ವೇದವ್ಯಾಸರು ಹೇಳುವಂಥದ್ದು ಅಹಂ ಮಮ ಇವೆರಡೂ ಇರಬಾರ್ದು, ನಾನು ನನ್ನದು ಅಂತ ಹೇಳಿ. ಮೊದಲಿಗೆ ಸೆಲ್ಫಿಶ್ನೆಸ್, ನಂತರ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್ ಅಂತ ಹೇಳ್ತಾರೆ. ಸೆಲ್ಫಿಶ್ನೆಸ್ ಅಂತ ಹೇಳಿದ್ರೆ ಅಹಂ, ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್ ಅಂದ್ರೆ ನಮ್ಮವರು, ನನ್ನದು, ಈ ರೀತಿಯಾಗಿ. ಅವರ ವರ್ತನೆ ಕೂಡ ಸರಿ ಇರೋದಿಲ್ಲ, ಅವರು ಅಸತ್ಯವನ್ನು ನುಡಿತಾರೆ, ಶುಚಿಯಾಗಿ ಕೂಡ ಅವರಿರೋದಿಲ್ಲ, ಯಾವ ನಿಯಮಗಳನ್ನು ಪಾಲಿಸೋದು ಕೂಡ ಇಲ್ಲ ಅವರು. ಆಸುರಿ ಪ್ರವೃತ್ತಿಯವರನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು ಅಂತ ಹೇಳಿದ್ರೆ, ಅವರು ಹೇಳುವಂಥದ್ದು ಈ ಪ್ರಪಂಚ ನಿಜವಲ್ಲ, ದೇವರಿಲ್ಲ, ಯಾರು ನಿಯಂತ್ರಣ ಮಾಡೋರೇ ಇಲ್ಲ ಅಂತ ಅವರು ತಿಳಿತಾರೆ. ಅದಲ್ಲದೆ ನಾನೇ ಎಲ್ಲದರ ಒಂದು ಕೇಂದ್ರ ಬಿಂದು, ನನ್ನನ್ನು ಎಲ್ಲರೂ ಹೊಗಳ್ಬೇಕು, ಖುಷಿಯಾಗಿಡ್ಬೇಕು, ಎಲ್ಲರೂ ನನ್ನನ್ನೇ ಖುಷಿ ಪಡಿಸ್ಬೇಕು, ನನಗೆ ಎಲ್ಲರೂ ಗೌರವವನ್ನು ಕೊಡ್ಬೇಕು, ನನ್ನನ್ನೇ ಹಾಡಿ ಹೊಗಳ್ಬೇಕು, ಈ ತರ ಅವರು ತಿಳಿತಾರೆ. ಅದಲ್ಲದೆ ಅವರು ಉಪಯೋಗಕ್ಕೆ ಬಾರದೇ ಇರುವ ಕೆಲಸವನ್ನು ಮಾಡ್ತಾರೆ, ನಷ್ಟವನ್ನು ಉಂಟು ಮಾಡುವಂಥದ್ದು, ಬಾಂಬ್ ತಯಾರಿಕೆ ಎಲ್ಲ ಮಾಡ್ತಾರಲ್ಲ ಅದು. ಅವರ ಮನಸ್ಥಿತಿ ಹೇಗಿರುತ್ತದೆ, ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಅಂತ ಹೇಳಿದ್ರೆ ತನ್ನನ್ನು ತಾನೇ ಹೊಗಳಿಕೊಳ್ಳೋದು, ನಾನೇ ಪರಿಪೂರ್ಣ, ನಾನೇ ಶಕ್ತಿವಂತ, ಎಲ್ಲವನ್ನು ಅವರು ಹೇಳಿಕೊಳ್ಳುವಂತ ಭಾವನೆ ಇರುತ್ತೆ. ಇದೆಲ್ಲದರ ಪರಿಣಾಮ ಏನಾಗುತ್ತೆ, ಆತಂಕ, ಭ್ರಮೆ, ನರಕ. ಯಾಕೆಂದ್ರೆ ನಾನೇ ಕಂಟ್ರೋಲರ್, ನಾನೇ ಎಂಜಾಯರ್ ಅಂತ ಹೇಳಿದ್ರೆ ನಾನು ತುಂಬಾ ಪರಿಪೂರ್ಣ, ನಾನ್ ಪವರ್ಫುಲ್ ಅಂತೇಳಿ ನನ್ನ ಶತ್ರುಗಳನ್ನು ನಾನು ಸಾಯಿಸ್ತೇನೆ, ಅದರಿಂದ ನಾನು ಖುಷಿಯಾಗಿರ್ತೇನೆ, ನಾನು ಈ ಭೌತಿಕ ಪ್ರಪಂಚದ ಮಾಲೀಕ ಅಂತ ಹೇಳಿ ಅವರು ತುಂಬಾ ಖುಷಿಯನ್ನು ಪಡ್ತಿರ್ತಾರೆ. ಅಂತವರನ್ನು ಆಸುರಿ ಸ್ವಭಾವದವರು ಅಂತ ಹೇಳಲಾಗ್ತದೆ. ಸೊ ನಾವು ಇಲ್ಲಿ ಜೀವನದಲ್ಲಿ ಆಯ್ಕೆಯನ್ನು ಮಾಡ್ಬೇಕು. ನಮಗೆ ಆಯ್ಕೆ ಬರುತ್ತೆ ಅಂದ್ರೆ ನಾವು ಯಾವ ತರಹ ಆರಿಸ್ತೇವೆ ಅನ್ನೋದು ಮುಖ್ಯ ಆಗಿರ್ತದೆ. ಅದರ ಪ್ರಕಾರ ನಮ್ಮ ಜೀವನ ರೂಪಿತ ಹೋಗುತ್ತೆ. ಆತ್ಮ ಸಾಕ್ಷಾತ್ಕಾರ ಅವಶ್ಯಕತೆಗಳನ್ನು ತಿಳಿದುಕೊಂಡು ಆತ್ಮ ಸಾಕ್ಷಾತ್ಕಾರವನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ಹೇಳಿ ನಮ್ಮ ಶಾಸ್ತ್ರವನ್ನು ಓದಿ ಅದರ ಬೋಧನೆಯನ್ನು ಅನುಸರಿಸುವುದರಿಂದ ಈ ನರಕದ ಈ 3 ದ್ವಾರಗಳನ್ನು ನಾವು ಪಾರು ಮಾಡ್ಬೋದು. ಯಾವುದೆಲ್ಲ, ಕಾಮ, ಕ್ರೋಧ, ಲೋಭ, ಇದರಿಂದ ನಾವು ಹೊರಗೆ ಉಳಿಯಬಹುದು. ಅದರಿಂದ ನಾವು ಭಗವತ್ ಪ್ರಾಪ್ತಿಯನ್ನು ಮಾಡಿಕೊಳ್ಬಹುದು. ಆದ್ರೆ ಯಾರು ನಮ್ಮ ಶಾಸ್ತ್ರವನ್ನು ಅನುಸರಿಸೋದಿಲ್ಲ, ನಂಬೋದಿಲ್ಲ, ತಿರಸ್ಕಾರ ಮಾಡ್ತಾರೆ, ಅವರು ಅವರ ಸ್ವಂತ ಬುದ್ಧಿಯ ಪ್ರಕಾರ ಕಾರ್ಯ ಮಾಡ್ತಾರೆ, ತಮ್ಮ ಮನಸ್ಸಿಗೆ ಬಂದವರ ಹಾಗೆ ಮಾಡುವಂಥದ್ದು. ಅಂದ್ರೆ ಅವರಿಗೆ ಗೊತ್ತಿರೋದಿಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಅಂತೇಳಿ, ಶಾಸ್ತ್ರವನ್ನು ಓದುವ ಗೋಜಿಗೆ ಹೋಗೋದಿಲ್ಲ, ಅವರ ಜೀವನ ದುಃಖಮಯ ಆಗಿರುತ್ತೆ, ತಮ್ಮನ್ನು ತಾವು ಅಧೋಗತಿಗೆ ಇಳಿಸ್ತಾರೆ ಅಂತ ಹೇಳಿ ನಾವೆಲ್ಲಿ ನೋಡ್ಬೋದು. ಹಾಗಾಗಿ ಶಾಸ್ತ್ರವನ್ನು ನಾವು ಅನುಸರಿಸೋದು ತುಂಬಾ ಮುಖ್ಯವಾಗಿರ್ತದೆ. ಏತೈರ್ವಿಮುಕ್ತಃ ಕೌಂತೆಯ ತಮೋದ್ವಾರೈ ಸ್ತ್ರೀಭಿರ್ನರಃ ಆಚರತ್ಯಾತ್ಮನಾ ಶ್ರೇಯಃ ತತೋ ಯಾತಿ ಪರಾಂ ಗತಿಂ. ಕುಂತಿಯ ಮಗನಾದ ಅರ್ಜುನನೇ, ನರಕದ ಈ ದ್ವಾರಗಳಿಂದ ತಪ್ಪಿಸಿಕೊಂಡವನು ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗುವ ಕರ್ಮಗಳನ್ನು ಮಾಡುತ್ತಾನೆ, ಹೀಗೆ ಕ್ರಮೇಣ ಪರಮಗತಿಯನ್ನು ಹೊಂದುತ್ತಾನೆ. ಸೊ ಇಲ್ಲಿ ನಾವು ನೋಡ್ಬೋದು, ಮೊದಲಿಗೆ ನಾವು ಗುರುಗಳನ್ನು ಸ್ವೀಕರಿಸುವಂಥದ್ದು. ಗುರುವನ್ನು ಸ್ವೀಕರಿಸುವ ಮೂಲಕ, ಶಾಸ್ತ್ರವನ್ನು ಅಧ್ಯಯನ ಮಾಡುವುದರ ಮೂಲಕ, ತಪಸ್ಸನ್ನು ಮಾಡುವುದರ ಮೂಲಕ, ನಮ್ಮ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದರ ಮೂಲಕ ನಾವು ಭಗವತ್ ಪ್ರಾಪ್ತಿಯನ್ನು ಪಡೆದುಕೊಳ್ಳಬಹುದು. ಇದೆಲ್ಲ ಮೆಟ್ಟಿಲುಗಳು ಇದ್ದ ಹಾಗೆ ಅಂತ ನಾವು ನೋಡ್ಬೋದು.
ಯ ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಯಾರು ಶಾಸ್ತ್ರವಿಧಿಗಳನ್ನು ತ್ಯಜಿಸಿ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವನೋ ಅವನಿಗೆ ಪರಿಪೂರ್ಣತೆಯಾಗಲಿ ಸುಖವಾಗಲಿ ಪರಮಗತಿಯಾಗಲಿ ದೊರೆಯುವುದಿಲ್ಲ. ಶಾಸ್ತ್ರದಲ್ಲಿ ವಿಧಿಸದೇ ಇರುವಂತಹ ಕೆಲವು ಪದ್ಧತಿಗಳನ್ನು ಅನುಸರಿಸುವುದರಿಂದ ಏನಾಗುತ್ತೆ, ಅನುಸರಿಸೋದು, ತಮ್ಮ ಅನಿಸಿಕೆ ಪ್ರಕಾರ ಕಾರ್ಯಗಳನ್ನು ಮಾಡೋದು, ಅಂತವರಿಗೆ ಯಾವತ್ತೂ ಸುಖ ಪರಿಪೂರ್ಣತೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಶಾಸ್ತ್ರ ಅನ್ನುವಂಥದ್ದು ನಮ್ಮ ತಾಯಿ ಇದ್ದಾಗೆ. ಏನೇನು ಬರೆದಿದೆಯೋ ಅದನ್ನು ಓದಿ ನಾವು ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನವನ್ನು ಮಾಡಬೇಕು. ಯಾರು ಶಾಸ್ತ್ರ ವಿಧಿಗಳನ್ನು ನಂಬುವುದಿಲ್ಲ, ಅದನ್ನು ತ್ಯಜಿಸ್ತಾರೆ, ತಮ್ಮ ಅನಿಸಿಕೆಗಳ ಪ್ರಕಾರ ಕರ್ಮವನ್ನು ಮಾಡ್ತಾರೆ, ಅವರಿಗೆ ಪರಿಪೂರ್ಣತೆಯಾಗ್ಲಿ ಸುಖವಾಗ್ಲಿ ಪರಮಗತಿಯಾಗಲಿ ದೊರೆಯುವುದಿಲ್ಲ. ಯಾವುದು ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ತಿಳಿದುಕೊಳ್ಳಬಹುದು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ತೇ ಕಾರ್ಯಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಆದುದರಿಂದ ಮನುಷ್ಯನು ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯ ಯಾವುದು ಕರ್ತವ್ಯವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ಮನುಷ್ಯನು ತಾನು ಕ್ರಮೇಣ ಮೇಲಕ್ಕೇರುವುದು ಸಾಧ್ಯವಾಗುವಂತೆ ಕರ್ಮ ಮಾಡಬೇಕು. ಶಾಸ್ತ್ರದಲ್ಲಿ ಏನು ಬರೆದಿದೆಯೋ ಅದನ್ನು ನಾವು ಪಾಲನೆ ಮಾಡ್ಬೇಕು. ಧರ್ಮಾಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಧರ್ಮ ಭಗವಂತನ ದಿವ್ಯವಾಣಿ, ಅದನ್ನು ನಾವು ಅನುಸರಿಸಬೇಕು. ಅದನ್ನು ನಾವು ಅನುಸರಿಸುವುದರಿಂದ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ನಾವು ಸರಿಯಾದ ದಾರಿಯಲ್ಲಿ ಇದ್ದೀವಿ ಅಂತ ನಾವು ತಿಳಿದುಕೊಳ್ಬಹುದು. ಯಾರು ಧರ್ಮವನ್ನು ಅನುಸರಿಸುವುದಿಲ್ಲ, ಶಾಸ್ತ್ರವನ್ನು ಅನುಸರಿಸುವುದಿಲ್ಲ, ಅವರಿಗೆ ಜೀವನದಲ್ಲಿ ಯಾವ ರೀತಿಯಲ್ಲೂ ಒಳ್ಳೆಯದು ಆಗಲು ಸಾಧ್ಯ ಇಲ್ಲ ಅಂತ ನಾವು ತಿಳಿಬೇಕು. ಯಾವುದು ನಮ್ಮ ಕರ್ತವ್ಯ ಯಾವುದು ನಮ್ಮ ಕರ್ತವ್ಯವಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ನಿಯಮ ನಿಬಂಧನೆಗಳನ್ನು ತಿಳಿದ ಮೇಲೆ ನಾವು ಭಗವಂತನ ಆ ಲೋಕಕ್ಕೆ ಸಾಧ್ಯವಾಗುವ ಕರ್ಮವನ್ನು ನಾವು ಮಾಡಬೇಕೆಂದು ಭಗವಂತ ನಮಗೆ ಹೇಳ್ತಾನೆ. ಭಗವಂತ ಕೃಷ್ಣ ಬಲರಾಮರು ಈ ಪೃಥ್ವಿಗೆ ಬಂದಾಗ ಅವರು ಕೂಡ ಗುರುವನ್ನು ಸ್ವೀಕರಿಸಿದ್ರು. ನಮಗೆಲ್ಲ ಉದಾಹರಣೆ ಮೂಲಕ ಅವರು ತೋರಿಸಿಕೊಟ್ರು. ಇಲ್ಲಿ ಅವರು ಸಾಂದೀಪಿನಿ ಗುರುಗಳ ಬಳಿ ಕಲಿಯುವಂಥದ್ದು. ಅಂದ್ರೆ ಅವರಿಗೆಲ್ಲವೂ ಗೊತ್ತಿರ್ತದೆ. ಯಾಕೆಂದ್ರೆ ಅವರು ನಮಗೆ ಒಂದು ಮಾರ್ಗದರ್ಶನ ಮಾದರಿ ಆಗಿರುವಂತದ್ದು. ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಗುರುವಿನ ಅವಶ್ಯಕತೆ ಇದೆ ಜ್ಞಾನವನ್ನು ಪಡಿಲಿಕ್ಕೆ ಅಂತ ಅವರು ನಮಗೆ ತೋರಿಸಿಕೊಟ್ರು. ಅವರಿಗೆ ಗುರುವನ್ನು ಸ್ವೀಕರಿಸುವ ಅವಶ್ಯಕತೆ ಇರ್ಲಿಲ್ಲ. ಯಾಕೆಂದ್ರೆ ಅವರು ಕೃಷ್ಣ ಬಲರಾಮರವರು ದೇವೋತ್ತಮ ಪರಮ ಪುರುಷರು. ಆದರೂ ಕೂಡ ಅವರು ನಮಗೆಲ್ಲ ಹೇಳುವುದಕ್ಕೋಸ್ಕರ ಗುರುವನ್ನು ಸ್ವೀಕರಿಸಿದ್ರು. ಹೇಗೆ ಭಕ್ತಿಯನ್ನು ಮಾಡಲಾಗ್ತದೆ, ಹೇಗೆ ಜ್ಞಾನ ಮಾರ್ಗವನ್ನು ನಾವು ಅನುಸರಿಸಬಹುದು ಅಂತ ನಮಗೆ ತಿಳಿಯೋದಕ್ಕೋಸ್ಕರ ಅವರು ಗುರುವನ್ನು ಸ್ವೀಕರಿಸ್ತಾರೆ. ಹಾಗಾಗಿ ನಾವು ಪ್ರತಿನಿತ್ಯ ಪಂಚತತ್ವ ಮಂತ್ರ ಹೇಳಿ ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತರಿಂದ ಹೇಳಿಬಿಟ್ಟು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ನಮಗೆ ಜಪಿಸುವುದರಿಂದ ಏನಾಗುತ್ತೆ, ಉತ್ತಮ ಫಲಗಳು ಲಭಿಸುತ್ತವೆ. ಸೊ ನೀವು ಮಿನಿಮಮ್ 108 ಬಾರಿ ಜಪಿಸುವಂಥದ್ದು, ಅಂದ್ರೆ ಒಂದು ಮಾಲೆ, ಮ್ಯಾಕ್ಸಿಮಮ್ ಇಷ್ಟು ಬಾರಿ ಕೂಡ ಜಪಿಸಬಹುದು. ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಬಹುದು, ಚಾಟ್ ಬಾಕ್ಸ್ ಅಲ್ಲಿ ಕೂಡ ಹಾಕ್ಬಹುದು. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ.